ಎಲ್ಲರಿಗೂ ಹರೇ ಕೃಷ್ಣ. ಓಂ ನಮೋ ಕಾಂತದಲ್ಲ ಎಲ್ಲರಿಗೂ ಹರೇ ಕೃಷ್ಣ. ಡಿಸ್ಪ್ಲೇ ಸ್ಕ್ರೀನ್ ಕಾಣ್ತದಲ್ಲ? ಹರೇ ಕೃಷ್ಣ. ಯಾರಾದ್ರೂ ಹೇಳ್ಬೋದಾ? ಹರೇ ಕೃಷ್ಣ ಪ್ರಭುಜಿ, ಕಾಣಿಸ್ತಾ ಇದೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಹರೇ ಕೃಷ್ಣ. ಓಕೆ, ನಾನು ಕೆಲವು ಪ್ರಶ್ನೆ ಕೇಳ್ತೇನೆ. ನಿನ್ನೆ ನಾವು ತುಂಬಾ ನೋಡಿದೆವು ಕ್ಲಾಸಲ್ಲಿ. ಓಕೆ ಓಕೆ, ಯಾರು ಉತ್ತರ ಇಲ್ಲ? ಚೈತನ್ಯ ಮಹಾಪ್ರಭು ಯಾರು ಯಾರು ಹೇಳ್ತೀರಿ? ಕೃಷ್ಣಂದು ರಹಸ್ಯ ಅವತಾರ ಪ್ರಭುಜಿ. ಕೃಷ್ಣ ಸ್ವಯಂ ಕೃಷ್ಣನೇ ಸ್ವಯಂ ಕೃಷ್ಣ, ಹೌದು. ಅವರ ತಂದೆ ತಾಯಿಯ ಹೆಸರು? ಜಗನ್ನಾಥ ಮಿಶ್ರ, ಶಚಿದೇವಿ. ಓಕೆ, ವೆರಿ ಗುಡ್ ಮಾತಾಜಿ. ಮತ್ತೆ ಅವರಿಗೆ ಎಷ್ಟು ಪತ್ನಿಯರಿದ್ರು ಚೈತನ್ಯ ಮಹಾಪ್ರಭು? ಇಬ್ಬರು ಪ್ರಭುಜಿ. ಹೆಸರು ಹೇಳ್ಬೋದಾ ಮಾತಾಜಿ? ಪ್ರಭುಜಿ, ಮೊದಲನೆಯವರು ಲಕ್ಷ್ಮೀ ಪ್ರಿಯಾದೇವಿ, ಇನ್ನು ಎರಡನೇವರು ಶ್ರೀಮತಿ ವಿಷ್ಣುಪ್ರಿಯಾ ದೇವಿ. ಮತ್ತೆ ಅವರಿಗೆ ಚಿಕ್ಕ ವಯಸ್ಸಿನಲ್ಲಿ ಯಾವ್ದೆಲ್ಲ ಹೆಸರಿತ್ತು? ನಿಮಾಯ್ ಅಂತ ಇತ್ತು ಪ್ರಭು. ವಿಶ್ವಂಬರ ಅವರು ನಿಮಾಯ್ ಮರದ ಕೆಳಗೆ ಹುಟ್ಟಿದ್ರಿಂದ ನಿಮಾಯ್ ಅಂತ ಕರೀತಾ ಇದ್ರು. ಮತ್ತೆ ಅವರು ಸನ್ಯಾಸ ಸ್ವೀಕಾರ ಮಾಡಿದ್ಮೇಲೆ ಚೈತನ್ಯ ಮಹಾಪ್ರಭು. ಶ್ರೀ ಚೈತನ್ಯ. ತುಂಬಾ ಒಳ್ಳೆಯದು, ನೀವು ಅಧ್ಯಯನ ಮಾಡಿದ್ದೀರಿ ಅನ್ಸುತ್ತೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ, ಥ್ಯಾಂಕ್ ಯು. ಮತ್ತೆ ಜಾಗದಲ್ಲಿ ನಾವು ಸ್ಟಾರ್ಟ್ ಮಾಡುವ. ನಾನು ಅದೇ ರೆಫರೆನ್ಸ್ ಕಲಿಸ್ತೇನೆ. ತುಂಬಾ ಉಲ್ಲೇಖ ಉಂಟು. ನಾನು ಒಂದು 2 ಗರುಡ್ಪುರದಿಂದ 2 ಉಲ್ಲೇಖ ಗ್ರೂಪ್ ಅಲ್ಲಿ ಹಾಕಿದ್ದೇನೆ, ನೀವು ನೋಡ್ಬೋದು. ಅದರಲ್ಲಿ ಸಹ ಹೆಸರು ಉಂಟು. ನಾನು ಇಲ್ಲಿಂದಲೇ ಬೇಕಾದ್ರೆ ತೋರಿಸ್ಬೋದು. 1 ಸೆಕೆಂಡ್. ಇಲ್ಲಿ ಗ್ರೂಪ್ ಅಲ್ಲಿ ಕಲಿಸಿದೆ, ನೀವು ಓದ್ಬೋದು. ಗ್ರೂಪ್ ಅಲ್ಲಿ ಉಂಟು. ತುಂಬಾ ಒಳ್ಳೆಯದು, ನೀವು ಅಧ್ಯಯನ ಮಾಡಿದ್ದೀರಿ ಅನ್ಸುತ್ತೆ. ಓಕೆ, ಇಲ್ಲಿ ನಿಮಗೆ ಕಾಣ್ಬೋದು. ಗ್ರೂಪ್ ಅಲ್ಲಿ ಹಾಕಿದ್ದೆ. ಇದು 2 ಉಲ್ಲೇಖ ತುಂಬಾ ಪುರಾಣದಲ್ಲಿ, ಕೂರ್ಮ ಪುರಾಣದಲ್ಲಿ, ಹಾಗೆ ಪದ್ಮ ಪುರಾಣದಲ್ಲಿ, ತುಂಬಾ ಪುರಾಣದಲ್ಲಿ ಚೈತನ್ಯ ಮಹಾಪ್ರಭು ಬರ್ತಾರೆ ಅಂತ ಉಲ್ಲೇಖ ಉಂಟು. ಇಲ್ಲಿ ಗರುಡ ಪುರಾಣದಲ್ಲಿ ಹೇಳೋದು, ನಾನು ಓದ್ತೇನೆ. ಚೈತನ್ಯ ಮಹಾಪ್ರಭು ಸ್ವಯಂ ಕೃಷ್ಣ. ನಮಗೆ ಶಾಸ್ತ್ರದಿಂದ ಗೊತ್ತಾಗುತ್ತೆ ಯಾರು ಭಗವಂತ, ಯಾರು ಭಗವಂತನ ಅವತಾರ ಅಂತ. ಕಲೆ ಪ್ರಥಮ ಸಂಧ್ಯಾಯಂ ಲಕ್ಷ್ಮೀಕಾಂತೋ ಭವಿಷ್ಯತಿ ಧಾರು ಬ್ರಹ್ಮ ಸಮೀಪಸ್ಥ ಸನ್ಯಾಸಿ ಗೌರ ವಿಗ್ರಹ. ಕಲಿಯುಗದ ಮೊದಲ ಭಾಗದಲ್ಲಿ ಚಿನ್ನದ ಮೈಬನ್ನದಲ್ಲಿರುವ ಪರಮ ಪುರುಷನು ಲಕ್ಷ್ಮೀಪತಿಯಾಗಿರುತ್ತಾನೆ. ಅನಂತರ ಅವನು ಸನ್ಯಾಸವನ್ನು ಸ್ವೀಕರಿಸಿ ಜಗನ್ನಾಥನ ಬಳಿ ನೆಲೆಸುತ್ತಾನೆ ಅಂತ ಗರುಡ್ ಪುರಾಣ ತಿಳಿಸಿದೆ. ನೆಕ್ಸ್ಟ್ ಇನ್ನೊಂದು ಉಲ್ಲೇಖ. ಓಕೆ, ಹೆಸರು ಸಹ ಕೊಟ್ಟಿದ್ದಾರೆ ಗರುಡ್ ಪುರಾಣದಲ್ಲಿ. ಮಾಯಾಪುರೇ ನವದ್ವೀಪೆ ಭವಿಷ್ಯಾಮಿ ಸಚಿಸುತ. ಕಲಿಯುಗದ ಮೊದಲ ಭಾಗದಲ್ಲಿ ನವದ್ವೀಪದ ಮಾಯಾಪುರದಲ್ಲಿ ನಾನು ನನ್ನ ಸಂಪೂರ್ಣ ಆಧ್ಯಾತ್ಮಿಕ ರೂಪದಲ್ಲಿ ಸಚಿ ದೇವಿ ಮಗನಾಗಿ ಆವಿರ್ಭವಿಸುತ್ತೇನೆ. ಹಾಗೆ ಚೈತನ್ಯ ಉಪನಿಷತ್ತು ಸಹ ಉಂಟು, ಅದರಲ್ಲಿ ಸಹ ಉಲ್ಲೇಖ ಉಂಟು. ಅದಕ್ಕೆ ನಮ್ಮ ಸಂಪ್ರದಾಯದ ಆಚಾರ್ಯರು ಭಕ್ತಿ ವಿನೋದ್ ಠಾಕೂರ್ ಅವರು ಇದಕ್ಕೆ ಭಾವಾರ್ಥವನ್ನ ಬರೆದಿದ್ದಾರೆ, ಅದರಲ್ಲಿ ಸಹ ಉಲ್ಲೇಖ ಉಂಟು. ಓಕೆ, ಚೈತನ್ಯ ಮಹಾಪ್ರಭು ಸ್ವಯಂ ಕೃಷ್ಣ. ಓಕೆ, ಮೊದಲು ನಾವು ಇಲ್ಲಿ 1ನೇ ಪ್ಯಾರಾಗ್ರಾಫ್ ಅಲ್ಲಿ ಅವರು ಅವತಾರ, ಓಕೆ, ಆ ಅವತಾರದ ಬಗ್ಗೆ ನೋಡಿದೆವು. ಅವರು ಆ ಬರುವ ಸಮಯದಲ್ಲಿ ಎಲ್ಲರೂ ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಅದನ್ನ ತುಂಬಾ ಪುರಾಣ ಉಪನಿಷತ್ತು ಎಲ್ಲದರಲ್ಲಿ
ನಮೂದಿಸಲಾಗಿದೆ. ನಿನ್ನೆ ನಾವು ನೋಡಿದೆ ಈ ಹರೇ ಕೃಷ್ಣ ಮಹಾ ಮಂತ್ರ ಅಂತ ಉಂಟು, ಅದು ತಾರಕ ಬ್ರಹ್ಮನಾಮ. ಈ ಯುಗದ್ದು ಕಲಿಯುಗ ತುಂಬಾ ಇದರ ಯುಗ, ದೋಷದ ಯುಗ. ಅದಕ್ಕೆ ಅದು ಈ ಯುಗದಲ್ಲಿ ಯಾರು ಈ ಭಗವಂತನ ಸಂಕೀರ್ತನೆಯನ್ನ ದೋಷರಹಿತವಾಗಿ ಮಾಡ್ತಾರೆ ಅಂತ ಪತಿತಾತ್ಮ. ನಾವೆಲ್ಲ ಈ ಭೌತಿಕ ಜಗತ್ತಿನಲ್ಲಿ ಯಾರೆಲ್ಲ ಇದ್ದೇವೆ ನಾವೆಲ್ಲ ಪತಿತಾತ್ಮ. ಓಕೆ, ಅವರು ಎಲ್ಲ ಭೌತಿಕ ಬಂಧನದಿಂದ ಅವರು ಮುಕ್ತರಾಗ್ತಾರೆ. ಅದು ಸಾಧ್ಯ. ಎಲ್ಲ ಶಾಸ್ತ್ರಗಳನ್ನ ತಿಳಿಸುತ್ತೆ ನಮಗೆ. ಹಾಗೆ ಇಲ್ಲಿಂದ ಅವರ ಉದ್ದೇಶ ಈ 2 ಪ್ಯಾರಾಗ್ರಾಫ್ ಅಲ್ಲಿ ಅವರ ಮಿಷನ್ ಎಂತದ್ದು, ಅವರ ಗುರಿ, ಅವ್ರು ಯಾವುದಕ್ಕೋಸ್ಕರ ಬಂದ್ರು ಅದನ್ನ ಇಲ್ಲಿ ಹೇಳ್ತಾರೆ. ನಾನು ಇಲ್ಲಿ ಓದ್ತೇನೆ. ಮಹಾಪ್ರಭುಗಳ ಅವತರಣದ ಮತ್ತು ಚಂದ್ರಗ್ರಹಣಗಳು ಏಕಕಾಲದಲ್ಲಿ ಸಂಭವಿಸಿದವು. ಇದು ಶ್ರೀ ಚೈತನ್ಯ ಮಹಾಪ್ರಭುಗಳು ನಿರ್ವಹಿಸಲಿದ್ದ ಕಾರ್ಯದ ಸ್ಪಷ್ಟ ಸೂಚನೆಯಾಗಿತ್ತು. ಅಂದ್ರೆ ಅವರ ಮಿಷನ್, ಮೈನ್ ಉದ್ದೇಶ, ಅದನ್ನ ಇದು ಸೂಚಿಸ್ತದೆ. ಈ 2 ಪ್ಯಾರಾಗ್ರಾಫ್ ಅಲ್ಲಿ ಅದನ್ನ ತಿಳಿಸ್ತಾರೆ. ಕಲಹ ಯುಗದಲ್ಲಿ ಭಗವಂತನ ನಾಮ ಸಂಕೀರ್ತನೆಯ ಮಹತ್ವವನ್ನು ಬೋಧಿಸುವುದೇ ಆ ಕಾರ್ಯವಾಗಿತ್ತು. ಅವರು ಇದೆಂತ ಈ ಕಲಿಯುಗದ ಜನರಿಗೆ ಭಗವಂತನ ನಾಮ ಸಂಕೀರ್ತನ ಮಹತ್ವವನ್ನ ಬೋಧಿಸುವುದು ಅವರ ಕಾರ್ಯ ಆಗಿತ್ತು. ಅದಕ್ಕೋಸ್ಕರವೇ ಚೈತನ್ಯ ಮಹಾಪ್ರಭು ಅವತಾರ ಮಾಡಿ ಬಂದದ್ದು. ಈ ಯುಗದಲ್ಲಿ ಕ್ಷುಲ್ಲಕ ವಿಷಯಗಳಿಗೂ ಕಲಹಗಳಾಗುತ್ತವೆ. ಆದ್ದರಿಂದ ಶಾಸ್ತ್ರಗಳು ಸಾಕ್ಷಾತ್ಕಾರಕ್ಕಾಗಿ ಭಗವಂತನ ನಾಮ ಸಂಕೀರ್ತನೆ ಎಂಬ ಸಮಾನ ವೇದಿಕೆಯನ್ನು ಈ ಯುಗಕ್ಕೆ ಎತ್ತಿ ಹೇಳಿವೆ. ಜನರು ತಮ್ಮ ತಮ್ಮ ಭಾಷೆಗಳಲ್ಲಿ ಸ್ವಮಧುರ ಸುಸ್ವರ ಗೀತೆಗಳಲ್ಲಿ ಭಗವಂತನ ಗುಣಗಾನ ಮಾಡಲು ಸಭೆಗಳನ್ನು ಏರ್ಪಡಿಸಬಹುದು. ಯಾವ ಕುಂದು ಇಲ್ಲದಂತೆ ಅಂತಹ ಕಾರ್ಯಗಳನ್ನು ನಡೆಸಿದರೆ ಭಾಗವಹಿಸುವವರು ತ್ರಾಸದಾಯಕ ವಿಧಾನಗಳನ್ನು ಅನುಸರಿಸದೆಯೇ ಕ್ರಮೇಣ ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಸಾಧಿಸುವುದು ಖಚಿತ. ಈ ಯುಗದಲ್ಲಿ ಎಲ್ಲರನ್ನು ಇದು ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಯಾವುದು ಈ ಭಗವಂತನ ನಾಮ ಸಂಕೀರ್ತನೆ ಹರೇ. ಇದನ್ನ ನೆಕ್ಸ್ಟ್ ನಾವು ನೋಡ್ತೇವೆ. ಅದೇ ಚೈತನ್ಯ ಮಹಾಪ್ರಭುಗಳ ಗುರುಗಳು ಅವ್ರು ಸಹ ಇದನ್ನ ಒಂದು ಶಾಸ್ತ್ರದಿಂದ ಕೋಟ್ ಮಾಡಿ, ಹರೇರ್ನಾಮ ಹರೇರ್ನಾಮೇವ ಕೇವಲಂ ಕಲೋ ನಾಸ್ತಿವ ಗತಿ ಅನ್ಯತಾ. ಕಲಿಯುಗಕ್ಕೆ ಒಂದೇ ಅಂತೆ ಮದ್ದು, ಹರಿಯ ನಾಮ 3 ಸರಿ. ಇದನ್ನ ಬಿಟ್ಟು ಬೇರೆ ಮಾರ್ಗವಿಲ್ಲ. ಅದೇ ಕಲಿಯುಗಕ್ಕೆ ಭಗವಂತನ ಸಾಕ್ಷಾತ್ಕಾರಕ್ಕೆ ಇದೊಂದೇ ಭಗವಂತನ ನಾಮ ಜಪ. ಅವರು ಇದನ್ನ ಯಾರು ಇದರಲ್ಲಿ ಎಲ್ಲರಿಗೂ ಇದರಿಂದ ಲಾಭ ಸಿಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಾರೆ. ಯಾವ ಕುಂದೂ ಇಲ್ಲದಂತೆ ಅಂತಹ ಕಾರ್ಯಕ್ರಮಗಳನ್ನು ನಡೆಸಿದರೆ ಈ ಸಂಕೀರ್ತನೆ, ಅದೇ ಕಲಿಯುಗಕ್ಕೆ ಸಂಕೀರ್ತನ ಇದು ಮಾಡಿಲ್ಲ ಆಗಿದೆ. ನಡೆಸಿದರೆ ಭಾಗವಹಿಸುವರು ತ್ರಾಸದಾಯಕ ವಿಧಾನಗಳನ್ನು ಅನುಸರಿಸದೆ ಕ್ರಮೇಣ ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಸಾಧಿಸುವುದು ಖಚಿತ. ಅಂತಹ ಕಾರ್ಯಕ್ರಮದ ಮೂಲಕ ಜ್ಞಾನಿಗಳು ಮತ್ತು ಮೂರ್ಖರು, ಬಡವರು ಶ್ರೀಮಂತರು, ಹಿಂದೂಗಳು ಮತ್ತು ಮುಸ್ಲಿಮರು, ಆಂಗ್ಲರು ಮತ್ತು ಭಾರತೀಯರು, ಚಾಂಡಾಲರು ಮತ್ತು ಬ್ರಾಹ್ಮಣರು, ಹೀಗೆ ಪ್ರತಿಯೊಬ್ಬರು ದಿವ್ಯನಾಮ ಸಂಕೀರ್ತನೆಯನ್ನು ಕೇಳಬಹುದು. ತನ್ಮೂಲಕ ಹೃದಯ ಎಂಬ ಕನ್ನಡಿಗೆ ಮೆತ್ತಿಕೊಂಡಿರುವ ಹೈಕ ಸಂಘವೆಂಬ ಧೂಳನ್ನು ನಿವಾರಿಸಿಕೊಳ್ಳಬಹುದು. ಯಾರು ಎಲ್ಲರೂ ಹೇಳ್ಬೋದು. ಇದನ್ನ ಇಲ್ಲಿ ಸ್ಪಷ್ಟವಾಗಿ ಆಚಾರ್ಯರು ಹೇಳ್ತಾರೆ. ಜ್ಞಾನಿಗಳು ಮತ್ತೆ ಮೂರ್ಖರು, ಜ್ಞಾನ ಇರುವವರು ಜ್ಞಾನ ಇಲ್ಲದವರು ಸಹ ಹೇಳ್ಬೋದು. ಬಡವರು ಶ್ರೀಮಂತರು, ಹಿಂದೂಗಳು ಮುಸ್ಲಿಮರು, ಆಂಗ್ಲರು ಅಂದ್ರೆ ಹೊರದೇಶದವರು, ಭಾರತೀಯರು, ಚಾಂಡಾಲರು ಮತ್ತೆ ಬ್ರಾಹ್ಮಣರು, ಹೀಗೆ ಪ್ರತಿಯೊಬ್ಬರು ದಿವ್ಯ ನಾಮ ಸಂಕೀರ್ತನೆ ಅಂದ್ರೆ ಸಂಕೀರ್ತನ ಮಾಡೋದರಿಂದ ಅದು ಎಲ್ಲರಿಗೂ ಲಾಭ ಆಗುತ್ತೆ. ಅದನ್ನು ಕೇಳ್ತಾರೆ ಅವರಿಗೆ ಸಹ ಲಾಭ ಆಗುತ್ತೆ. ಭಗವಂತನ ನಾಮಕ್ಕೆ ಅಷ್ಟು ಮಹತ್ವ ಉಂಟು. ಹಾಗೆ ಮಹಾಭಾರತದಲ್ಲಿ ಒಂದು ವರ್ಣನೆ ಬರುತ್ತೆ. ಅಲ್ಲಿ ನಾರದ್ ಮುನಿ ಇಲ್ಲ ಅವರು ಎಲ್ಲ ಸುತ್ತಾರೆ. ಹಾಗೆ ಅವರು ಕೆಳಗಿನ ಲೋಕಕ್ಕೆ ಹೋಗ್ತಾರೆ, ನರಕ ಲೋಕಕ್ಕೆ. ಅಲ್ಲಿ ಹೋಗುವಾಗ ಅವರು ಈ ದೃಶ್ಯವನ್ನ, ಕಲಿಯುಗದ ದೃಶ್ಯವನ್ನ ಅಲ್ಲಿ ಅವರು ನೋಡ್ತಾರೆ. ಎಲ್ಲರೂ ನರಕಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ ಅವರು ಅಲ್ಲಿ ಜೋರಾಗಿ ಕೂಗ್ತಾರೆ. ಏನು ಅಂತ? ನಾರಾಯಣ ಅಂತ. ಅವರು ಕೂಗಿದ ಶಬ್ದ ಯಾರ ಕಿವಿಗೆ ಬಿತ್ತಂತೆ ಅವರೆಲ್ಲ
ಅದೇ ಕ್ಷಣ ಅಲ್ಲಿಂದ ಸೀದಾ ಸ್ವರ್ಗಕ್ಕೆ ಹೋದ್ರು. ಅಂದ್ರೆ ಭಗವಂತನ ನಾಮವನ್ನ ಯಾರು ಕೇಳ್ತಾರೆ ಅವರಿಗೆ ಸಹ ಅದರಿಂದ ಫಲ ಉಂಟು. ಅವರು ಕರ್ದದಷ್ಟೇ, ಅದು ಯಾರ ಕಿವಿಗೆ ಬಿತ್ತು ಹಳ್ಳಿ, ಓಕೆ, ಅವರು ಬೀಳುವ ಅಲ್ಲಿ ನರಕಕ್ಕೆ ಹೋಗುವಾಗ ಅವರೆಲ್ಲ ಅಲ್ಲಿಂದಲೇ ಸ್ವರ್ಗಕ್ಕೆ ಹೋದ್ರು. ನೋಡಿ, ಇದು ಭಗವಂತನ ನಾಮದ ಮಹತ್ವ. ಅದು ಏನು ಮಾಡುತ್ತೆ, ಪ್ರತಿಯೊಬ್ಬರ ಆ ಸಂಕೀರ್ತನೆ ತನ್ಮೂಲಕ ಕನ್ನಡಿ ಅಂದ್ರೆ ಮನಸ್ಸು, ಆ ಕನ್ನಡಿಗೆ ಮೆತ್ತಿಕೊಂಡು ಹೈಕ ಸಂಘವೆಂಬ ಧೂಳನ್ನು ನಿವಾರಿಸಿಕೊಳ್ಳಬಹುದು. ಅದರಿಂದ ಹೈಕ ಇದೆಲ್ಲ ಹೋಗುತ್ತೆ, ಕಲ್ಮಶ ನಷ್ಟಪ್ರಾಯ ಅಭದ್ರವಾದ ಕಲ್ಮಶ ಎಲ್ಲ ಹೊರಟು ಹೋಗುತ್ತೆ. ಮಹಾಪ್ರಭುಗಳು ಈ ಕಾರ್ಯೋದ್ದೇಶವನ್ನು ದೃಢಪಡಿಸಲು ಜಗತ್ತಿನ ಎಲ್ಲಾ ಜನರು ಮನುಕುಲದ ವಿಶ್ವಧರ್ಮಕ್ಕಾಗಿ ಭಗವಂತನ ನಾಮಸ್ಮರಣೆಯನ್ನು ಒಂದು ವೇದಿಕೆಯಾಗಿ ಅಂಗೀಕರಿಸುವರು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ದಿವ್ಯ ನಾಮ ಸಂಕೀರ್ತನವು ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಅವತಾರದೊಂದಿಗೆ ಆರಂಭವಾಯಿತು. ಈ ಸಂಕೀರ್ತನ ಇದನ್ನ ಚೈತನ್ಯ ಮಹಾಪ್ರಭು ಶುರು ಮಾಡಿದ್ರು. ಓಕೆ, ಇಸ್ಕಾನ್ ಪ್ರಭುಪಾದ ಹೇಳ್ತಾರೆ, ಇಸ್ಕಾನ್ ಸಂಸ್ಥೆಯನ್ನ ಚೈತನ್ಯ ಮಹಾಪ್ರಭು ಸ್ಥಾಪನೆ ಮಾಡಿದ್ದು, ಅದನ್ನ ನಾನು ಮುಂದೆ ಕೊಂಡೋಗ್ತಾ ಇದ್ದೇನೆ ಅಂತ ಪ್ರಭುಪಾದರು ಸಹ ಹೇಳ್ತಾರೆ. ಹಾಗೆ ತಾಯಿಯ ತೊಡೆಯ ಮೇಲೆ ಪವಾಡಿಸಿದ್ದಾಗ ಸುತ್ತ ಇದ್ದ ಮಹಿಳೆಯರು ದಿವ್ಯ ನಾಮ ಸಂಕೀರ್ತನ ಮಾಡಿ ಚಪ್ಪಾಳೆ ತಟ್ಟಿದೊಡನೆ ಮಹಾಪ್ರಭುಗಳು ಅಳುವುದನ್ನು ನಿಲ್ಲಿಸುತ್ತಿದ್ದರು. ಅಕ್ಕಪಕ್ಕದವರು ಈ ವಿಚಿತ್ರ ಘಟನೆಯನ್ನು ಭಯಚಕಿತರಾಗಿ ಪೂಜ್ಯ ಭಾವನೆಯಿಂದ ವೀಕ್ಷಿಸುತ್ತಿದ್ದರು. ಕೆಲವೊಮ್ಮೆ ಚಿಕ್ಕ ಬಾಲಿಕೆಯರು ಮಹಾಪ್ರಭುಗಳನ್ನು ಆಲಿಸಿ ಅನಂತರ ಭಗವಂತನ ದಿವ್ಯ ನಾಮ ಸಂಕೀರ್ತನ ಮಾಡಿ ಸಮಾಧಾನ ಪಡಿಸುತ್ತಿದ್ದರು. ಹಾಗೆ ಅವರು ತಾಯಿಯ ತೊಡೆಯಲ್ಲಿ ಮೇಲೆ ಪವಾಡಿಸಿದ ಮಹಿಳೆಯರೆಲ್ಲ ಆ ದಿವ್ಯ ನಾಮ ಸಂಕೀರ್ತನೆ, ಭಗವಂತನ ನಾಮ ಸಂಕೀರ್ತನೆ, ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ತಾ ಇದ್ರು. ಆಗ ಮಹಾಪ್ರಭು ಚೈತನ್ಯ ಮಹಾಪ್ರಭು ಅಳುವುದನ್ನ, ಅವ್ರು ಅಳುವಾಗ ಯಾವಾಗ ಅಳ್ತಾರೆ ಅವಾಗ ಇವರು ದಿವ್ಯ ನಾಮ ಸಂಕೀರ್ತನೆ ಮಾಡ್ತಾ ಇದ್ರು. ಇವರು ಹಾಗೆ ಸಂಕೀರ್ತನೆ ಮಾಡಿದಾಗ ಚೈತನ್ಯ ಮಹಾಪ್ರಭು ಅಳುವುದನ್ನ ನಿಲ್ಲಿಸ್ತಾ ಇದ್ರು. ಹಾಗೆ ಅವಳು ಚಪ್ಪಾಳೆ ತಟ್ಟಿ ಅಳುವುದನ್ನ ನಿಲ್ಲಿಸ್ತಾ ಇದ್ರು ಭಗವಂತನ ಸಂಕೀರ್ತನೆ. ಹಾಗೆ ಅಕ್ಕಪಕ್ಕದವರು ಸಹ ವಿಚಿತ್ರ ಘಟನೆ ಭಯಚಕಿತರಾಗಿ ಇದನ್ನೆಲ್ಲ ಅವರು ವೀಕ್ಷಿಸ್ತಾ ಇದ್ರು, ನೋಡ್ತಾ ಇದ್ರು. ಹಾಗೆ ಕೆಲವೊಮ್ಮೆ ಅವರು ಸಹ ಅವರನ್ನ ಅಲಿಸಿ ನಂತರ ಸಂಕೀರ್ತನ ಮಾಡಿ ಅವರನ್ನ ಸಮಾಧಾನ ಮಾಡ್ತಾ ಇದ್ರು. ಹಾಗೆ ಇಲ್ಲಿ ಹೇಳ್ತಾರೆ, ಹೀಗೆ ಮಹಾಪ್ರಭುಗಳು ಬಾಲ್ಯದಿಂದಲೇ ದಿವ್ಯನಾಮ ಸಂಕೀರ್ತನದ ಮಹತ್ವವನ್ನು ಬೋಧಿಸಲಾರಂಭಿಸಿದರು. ಅವರು ಚಿಕ್ಕ ವಯಸ್ಸಿನಲ್ಲಿರುವಾಗ ಈ ದಿವ್ಯನಾಮ ಸಂಕೀರ್ತನವನ್ನ ಬೋಧಿಸ್ಲಿಕ್ಕೆ ಆರಂಭಿಸ್ತಾರೆ. ಬಾಲ್ಯದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ನಿಮಾಯಿ ಎಂದು ಕರೆಯುತ್ತಿದ್ದರು. ಮಹಾಪ್ರಭುಗಳು ತಮ್ಮ ತಂದೆಯ ಮನೆಯ ಅಂಗಳಗಳಿದ್ದ ನಿಂಬ ವೃಕ್ಷ ಬೇವಿನ ಮರದ ಕೆಳಗೆ ಜನಿಸಿದ್ದರಿಂದ ವಾತ್ಸಲ್ಯಮಯಿಯಾದ ಅವರ ತಾಯಿ ಮಗುವಿಗೆ ಈ ಹೆಸರನ್ನ ಇಟ್ಟರು. ಓಕೆ, ಅವರನ್ನ ಬಾಲ್ಯದಲ್ಲಿ ನಿಮಾಯಿ, ವಿಶ್ವಂಬರ, ನಿನ್ನೆ ನಾವು ವಿಶ್ವಂಬರ, ಇವತ್ತು ನಿಮಾಯಿ ಇಲ್ಲಿ ಹೇಳ್ತಾರೆ. ಹಾಗೆ ಅವರಿಗೆ ಹೆಸರು ಹೇಗೆ ಬಂದದ್ದು, ಅವರು ಮನೆಯ ಅಂಗಳದಲ್ಲಿ ಒಂದು ನಿಂಬ ವೃಕ್ಷ ಇತ್ತು, ಓಕೆ, ಬೇವಿನ ಮರ. ಓಕೆ, ಅದರ ಕೆಳಗೆ ಅವರು ಅವರ ಜನ್ಮ ಆದದ್ದು, ಅವರು ಅವತರಿಸಿದ್ದು. ಅದಕ್ಕೋಸ್ಕರ ಅವರ ತಾಯಿ ಅವರನ್ನ ಈ ಹೆಸರಿನಿಂದ ನಿಮಾಯಿ ಎಂಬ ಹೆಸರಿನಿಂದ ಕರೀತಾ ಇದ್ರು. ಇದು ಈ ಎರಡು ಪ್ಯಾರಾಗ್ರಾಫ್ ಅಲ್ಲಿ ನಾವು ನೋಡಿದ್ವಿ ಈಗ. ಓಕೆ, ಇದು ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿ ಅವರು ಇಲ್ಲಿಂದ, ಓಕೆ, ಅದು ಅವರು ಜನಿಸಿದ ಇದ್ರ ಬಗ್ಗೆ ತಿಳಿಸಿದ್ರು. ಈ ಎರಡು ಪ್ಯಾರಾಗ್ರಾಫ್ ಅಲ್ಲಿ, ಒಂದು ಇದು ಮತ್ತೆ ಇದು, ಅವರ ಉದ್ದೇಶ ಆ ಭಗವಂತನ ನಾಮ ಇದು ಮಿಷನ್ ಅನ್ನ ಹೇಳ್ತಾರೆ. ಈಗ ನೆಕ್ಸ್ಟ್ ಅನ್ನಪ್ರಸರಣ, ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಆ ಒಂದು ಸೆರೆಮನಿ, ಓಕೆ, ಒಂದು ಇದು ಮಾಡ್ತಾರೆ, ಅದ್ರ ಬಗ್ಗೆ ಹೇಳ್ತಾರೆ. ಮಹಾಪ್ರಭುಗಳಿಗೆ 6 ತಿಂಗಳುಗಳಾಗಿದ್ದಾಗ ಅನ್ನಪ್ರಸನ್ನ ಸಮಾರಂಭವನ್ನು ನೆರವೇರಿಸಲಾಯಿತು. ಆಗ ಮಹಾಪ್ರಭುಗಳು ತಮ್ಮ ಭವಿಷ್ಯದ ಕಾರ್ಯಗಳ ಸೂಚನೆ ನೀಡಿದರು. ಅಂದ್ರೆ ಅವ್ರು ಬಂದ ಕಾರ್ಯ ಅದರ ಸೂಚನೆ ಎಂತದ್ದು ಅಂತ ಅದ್ರ ಬಗ್ಗೆ ಅವರು ಸೂಚನೆಯನ್ನ ಕೊಡ್ತಾರೆ. 6 ತಿಂಗಳಿದ್ದಾಗ ಅನ್ನಪ್ರಸನ್ನ ಸಮಾರಂಭ ಎಲ್ಲರೂ ನೆರವೇರಿಸ್ತಾರೆ. ಅದರಲ್ಲಿ ಒಂದು ಇದು ಉಂಟು, ಓಕೆ, ಅದರಲ್ಲಿ ಏನ್ ಮಾಡ್ತಾರೆ, 2 ಈ ಸಮಾರಂಭದಲ್ಲಿ ಮಗುವಿಗೆ ಒಂದು ಭಾಗವತ ಮತ್ತೆ ನಾಣ್ಯವನ್ನ ಕೊಡ್ತಾರೆ. ಆದ್ರೆ ಚೈತನ್ಯ ಮಹಾಪ್ರಭುಗಳು ನಾಣ್ಯವನ್ನ ತಗೊಳ್ಳದೆ ಭಾಗವತವನ್ನ ತಗೋತಾರೆ. ಇಲ್ಲಿ ಹೇಳ್ತಾರೆ ನೋಡಿ, ನಾನು ಓದ್ತೇನೆ.
ಆಗ ಮಹಾಪ್ರಭುಗಳು ತಮ್ಮ ಭವಿಷ್ಯದ ಕಾರ್ಯಗಳ ಸೂಚನೆ ನೀಡಿದರು. ಇಂತಹ ಸಂದರ್ಭದಲ್ಲಿ ಮಗುವಿನ ಭಾವಿ ಧೋರಣೆ ಪ್ರವೃತ್ತಿಗಳನ್ನು ತಿಳಿಯಲು ಅದಕ್ಕೆ ನಾಣ್ಯಗಳನ್ನು ಮತ್ತು ಗ್ರಂಥಗಳನ್ನು ತೋರಿಸುವುದು ಆಗನ ವಾಡಿಕೆ. ಆಗ ಆತರ ಇತ್ತು, ನಾಣ್ಯಗಳನ್ನು ಮತ್ತು ಗ್ರಂಥಗಳನ್ನು, ಪುಸ್ತಕಗಳನ್ನು ತೋರಿಸುವುದು. ಮಹಾಪ್ರಭುಗಳಿಗೆ ಒಂದು ಬದಿಯಿಂದ ನಾಣ್ಯವನ್ನು, ಮತ್ತೊಂದು ಬದಿಯಿಂದ ಶ್ರೀಮದ್ ಭಾಗವತವನ್ನು ತೋರಿಸಲಾಯಿತು. ಅವರಿಗೆ ಏನ್ ಮಾಡಿದ್ರು, ಚೈತನ್ಯ ಮಹಾಪ್ರಭುಗೆ ಒಂದು ಭಾಗದಿಂದ ನಾಣ್ಯ, ಮತ್ತೊಂದು ಭಾಗದಿಂದ ಶ್ರೀಮದ್ ಭಾಗವತವನ್ನು ತೋರಿಸಿದರು. ಅವ್ರು ಏನ್ ಮಾಡಿದ್ರು, ಮಹಾಪ್ರಭುಗಳು ನಾಣ್ಯಗಳ ಬದಲಾಗಿ ಶ್ರೀಮದ್ ಭಾಗವತವನ್ನ ಹಿಡಿದುಕೊಂಡರು. ಅವರು ಭಾಗವತವನ್ನ ಹಿಡಿದುಕೊಳ್ತಾರೆ. ಇದು ಅನ್ನಪ್ರಸರಣ ಸೆರೆಮನಿ. ಇದು ಮೂರನೆಯದು. ಓಕೆ, ಇದರಲ್ಲಿ ಮೂರನೇದು. ಇನ್ನು ನಾಲ್ಕನೆಯದು ಅವರ ಬಾಲ್ಯದ ಲೀಲೆಗಳು. ಅದು ಇಲ್ಲಿಂದ ಕೆಲವು ಪ್ಯಾರಾಗ್ರಾಫ್ ಅಲ್ಲಿ ಅವರ ಬಾಲ್ಯದ ಲೀಲೆಗಳನ್ನ ನಾವು ಇಲ್ಲಿಂದ ನೋಡ್ತೇವೆ. ಮಹಾಪ್ರಭುಗಳು ಅಂಬೆಗಾಲಿಡುವ ಶಿಶುವಾಗಿದ್ದಾಗ ಒಂದು ದಿನ ಅಂಗಳದಲ್ಲಿ ಸರ್ಪವೊಂದು ಅವರ ಮುಂದೆ ಕಾಣಿಸಿಕೊಂಡಿತು. ಅವರು ಅಂಬೆಗಾಲಿಡುವ ಚಿಕ್ಕ ಶಿಶುವಾಗಿದ್ದಾಗ, ಓಕೆ, ಒಂದು ದಿನ ಅವರ ಅಂಗಳದಲ್ಲಿ ಸರ್ಪ ಒಂದು ಕಾಣಿಸಿಕೊಂಡಿತು. ನಂತರ ಮಹಾಪ್ರಭುಗಳು ಅದರೊಂದಿಗೆ ಆಟವಾಡತೊಡಗಿದರು. ಅವರು ಆ ಸರ್ಪದ ಜೊತೆ ಆಟ ಆಡುದು ಅಂದ್ರೆ ಬೇರೆ ಎಲ್ಲಾದ್ರೂ ಹೆದರ್ತಾರೆ ಎಲ್ಲರೂ, ಆದ್ರೆ ಚೈತನ್ಯ ಮಹಾಪ್ರಭು ಈ ಲೀಲೆಯನ್ನೆಲ್ಲ ಮಾಡಿದ್ದಾರೆ. ಅವರು ಸರ್ಪದ ಜೊತೆ ಆಟ ಆಡಿದ್ದಾರೆ. ಇದನ್ನು ಕಂಡ ಮನೆ ಮಂದಿ ಎಲ್ಲ ಭಯಚಕಿತರಾದರು. ಎಲ್ಲರಿಗೂ ಹೆದರಿಕೆ ಆಯ್ತು. ಕೆಲ ಸಮಯದ ಬಳಿಕ ಸರ್ಪ ಹೊರಟು ಹೋಯಿತು. ಸ್ವಲ್ಪ ಹೊತ್ತಾದ್ಮೇಲೆ ಆ ಸರ್ಪ ಅಲ್ಲಿಂದ ಹೋಯ್ತು. ತಾಯಿ ಮಗುವನ್ನೆತ್ತಿಕೊಂಡು ಹೋದರು. ಸಚಿದೇವಿ ಅವರನ್ನ ಮಗುವನ್ನ ಎತ್ತಿಕೊಂಡು ಹೋಗ್ತಾರೆ. ಇನ್ನೊಮ್ಮೆ ಕಲ್ಲ ಅವರ ಆಭರಣಗಳನ್ನು ಕದಿಯಲೆಂದು ಅವರನ್ನು ಅಪಹರಿಸಿದನು. ಓಕೆ, ಕಲ್ಲ ಅವರ ಆಭರಣ, ಚೈತನ್ಯ ಮಹಾಪ್ರಭುಗಳ ಅವರ ಆಭರಣ ಹಾಕಿದ್ರು, ಅದನ್ನೆಲ್ಲ ಕದಿಯಲೆಂದು ಅವರನ್ನ ಅಪಹರಿಸಿದರು. ಆದ್ರೆ ದಿಗ್ಭ್ರಾಂತನಾಗಿದ್ದ ಕಳ್ಳನು ಏಕಾಂತ ಸ್ಥಳದಲ್ಲಿ ಆಭರಣಗಳನ್ನು ಕಲಚಿ ಅತ್ತಿಂದಿತ್ತ ಅಲೆದಾಡುತ್ತಿದ್ದಾಗ ಮಹಾಪ್ರಭುಗಳು ಅವನ ಭುಜದ ಮೇಲೆ ಸುಖ ಪ್ರವಾಸವನ್ನೇ ಗೈದರು. ಕಲ್ಲನು ಅತ್ತಿತ್ತ ಅಲೆಯುತ್ತಾ ಕೊನೆಗೆ ಜಗನ್ನಾಥ ಮಿಶ್ರರ ಮನೆಯ ಮುಂಭಾಗಕ್ಕೆ ಬಂದನು. ತನ್ನನ್ನು ಹಿಡಿಯುವರೆಂಬ ಭೀತಿಯಿಂದ ಮಗುವನ್ನು ಕೆಳಕ್ಕಿಳಿಸಿದನು. ಆತಂಕಗೊಂಡ ತಂದೆ ತಾಯಿಗಳು ಮತ್ತು ಬಂಧುಗಳು ಮಗುವನ್ನು ಕಂಡು ಸಂತಸಗೊಂಡರು. ಕಳ್ಳ ಎತ್ತಿಕೊಂಡು ಹೋಗ್ತಾನೆ ಅವರನ್ನ, ಅದನ್ನ ಕಲಚಿಟ್ಟು ನಂತರ ಆ ಚೈತನ್ಯ ಮಹಾಪ್ರಭು ಅವರ ಭುಜದ ಮೇಲೆ ಹತ್ತಿ ಆಚೆಯಿಂದ ಈಚೆಗೆ ಹೋಗ್ತಾರೆ. ಆ ನಂತರ ಅವರು ಅಳೆಯುತ್ತಾರೆ. ಆ ಕಳ್ಳ ಅಳೆದಳ್ದು ಲಾಸ್ಟಿಗೆ ಅವರ ಮುಂಭಾಗಕ್ಕೆ ಬರ್ತಾರೆ ಜಗನ್ನಾಥ ಮಿಶ್ರ ಅವರ ತಂದೆ. ಹಾಗೆ ಬಂದಾಗ ಮತ್ತೆ ಅವರು ಭಯಭೀತರಾಗಿದ್ರು, ಮಗು ಕಾಣಿಸ್ತಾ ಇಲ್ಲ ಅಂತ. ನಂತರ ಬಂದಾಗ ಅವರು ಕಂಡು ಮತ್ತೆ ಅವರನ್ನ ಕೈಗೆತ್ತಿಕೊಳ್ತಾರೆ. ನಂತರ ಅವರಿಗೆ ಸಂತೋಷ ಆಗುತ್ತೆ. ನಂತರ ಮತ್ತೊಂದು, ಇದು ಒಬ್ಬ ಬ್ರಾಹ್ಮಣನ ಕತೆ. ಓಕೆ, ಇದು ಬಾಲ್ಯದ ಲೀಲೆ. ಇದರಲ್ಲಿ ತಿಳಿಸೋದು, ಒಮ್ಮೆ ಬ್ರಾಹ್ಮಣ ಯಾತ್ರಿಕನೊಬ್ಬನು ಜಗನ್ನಾಥ ಮಿಶ್ರರ ಮನೆಯಲ್ಲಿ ಬರಮಾಡಿಕೊಳ್ಳಲಾಯಿತು. ಒಬ್ಬ ಬ್ರಾಹ್ಮಣ ಬರ್ತಾರೆ ಒಂದು ದಿವಸ ಇರ್ಲಿಕ್ಕೆ. ಯಾರೋ ಜಗನ್ನಾಥ ಮಿಶ್ರ ಮತ್ತೆ ಸಚಿದೇವಿ, ಚೈತನ್ಯ ಮಹಾಪ್ರಭುವರ ಮನೆಗೆ. ಓಕೆ, ವಿಶ್ವಾಂಬರ. ಈ ಬ್ರಾಹ್ಮಣನು ದೇವರಿಗೆ ನೈವೇದ್ಯ ಮಾಡುತ್ತಿದ್ದಾಗ ಅಲ್ಲಿಗೆ ಬಂದ ಮಹಾಪ್ರಭುಗಳು ನೈವೇದ್ಯಕ್ಕಿಟ್ಟಿದ್ದನ್ನು ತೆಗೆದುಕೊಂಡರು. ಆ ಬ್ರಾಹ್ಮಣರು ನಮ್ಗೆ ಗೊತ್ತುಂಟು, ಬ್ರಾಹ್ಮಣರು ಭಗವಂತನ ವಿಷ್ಣುವಿನ ಪೂಜೆ ಮಾಡ್ತಾರೆ. ನಿಜವಾದ ಬ್ರಾಹ್ಮಣನ ಯಾರಿದ್ದಾರೆ ಭಗವಂತನ ಪೂಜೆಯಲ್ಲಿ ತೊಡಗ್ತಾರೆ. ಅವರು ಬೇರೆ ಯಾವುದೇ ಇದರಲ್ಲಿ ತೊಡಗುವುದಿಲ್ಲ. ಹಾಗೆ ಆ ಬ್ರಾಹ್ಮಣ ದೇವರಿಗೆ ನೈವೇದ್ಯ ಮಾಡುತ್ತಿದ್ದಾಗ ಅಲ್ಲಿಗೆ ಆ ಚೈತನ್ಯ ಮಹಾಪ್ರಭು ಬರ್ತಾರೆ. ಓಕೆ, ನಿಮಾಯಿ ಚಿಕ್ಕ ಮಗು ಭಗವಂತ, ಆ ನೈವೇದ್ಯ ಅದನ್ನ ಅವರು ತೆಗೆದುಕೊಳ್ತಾರೆ. ಹಾಗೆ ನೈವೇದ್ಯಕ್ಕೆ ಇಟ್ಟಿದ್ದ ಆಹಾರ ವಸ್ತುಗಳನ್ನು ಮಗು ಮುಟ್ಟಿದ್ದರಿಂದ ಮೇಲಿಗೆಯಾಯಿತೆಂದು ಅದನ್ನು ಬಿಟ್ಟು ಬ್ರಾಹ್ಮಣ ನೈವೇದ್ಯಕ್ಕೆ ಮತ್ತೊಂದು ಅಡುಗೆ ಮಾಡಬೇಕಾಯ್ತು. ಮಗು ಟಚ್ ಮಾಡಿದ್ರೆ ಅದು ಅಶುದ್ಧ ಆಯ್ತು. ಓಕೆ, ನಂತರ ಆ ಬ್ರಾಹ್ಮಣ ಮತ್ತೊಮ್ಮೆ ಅಡಿಗೆ ಮಾಡ್ತಾನೆ. ಮಗದೊಮ್ಮೆ ನೈವೇದ್ಯ ಅಡುಗೆ ಮಾಡಿದಾಗಲೂ ಹೀಗೆ ಆಯ್ತು, ರಿಪೀಟ್ ಆಯ್ತು. ಅದೇ ಒಂದು 3 ಸರಿ ಆಗುತ್ತೆ. ಓಕೆ, 3 ಸರಿ ಸೇಮ್ ಆಗುತ್ತೆ. ಅವರು ಅಡಿಗೆ ಮಾಡಿರ್ತಾರೆ, ಆ ಮಗು ಬಂದು ಕೈ ಹಾಕು.
ಮತ್ತೆ ಅವ್ರು ಮತ್ತೊಂದು ಮಾಡುತ್ತೆ. ಹಾಗೆ 3 ಸರಿ ಹೀಗೆ ಆದಾಗ ಮಗುವನ್ನು ತೊಟ್ಟಿಲಿಗೆ ಹಾಕ್ತಾರೆ. ಓಕೆ, ಅಲ್ಲಿ ತೊಟ್ಟಿಲಲ್ಲಿ ಮಗುವನ್ನ ತೊಟ್ಟಿಲಲ್ಲಿ ಇದು ಮಾಡ್ತಾರೆ, ಹಾಕ್ತಾರೆ. ನಂತರ ರಾತ್ರಿ 12 ಗಂಟೆ ಸಮಯದಲ್ಲಿ ಮುಚ್ಚಿದ್ದ ತಮ್ಮ ಕೊಠಡಿಗಳಲ್ಲಿ ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದಾಗ ಬ್ರಾಹ್ಮಣನು ವಿಶೇಷವಾಗಿ ತಯಾರಿಸಿದ ನೈವೇದ್ಯವನ್ನು ದೇವರಿಗೆ ಸಮರ್ಪಿಸಿದನು. ಓಕೆ, ಅವರು ಮಗು ಬರುತ್ತೆ ಅಂತ ಹೇಳಿ ನಂತರ 12 ಗಂಟೆ ನಂತರ ಅವರು ಮುಚ್ಚಿದ ಅವರ ಕೊಠಡಿಯಲ್ಲಿ ಬಾಕಿ ಎಲ್ಲರೂ ನಿದ್ರೆ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಯಾರು ಪ್ರಾಬ್ಲಮ್ ಮಾಡ್ಲಿಕ್ಕೆ ಬರುವುದಿಲ್ಲ, ಮಗು ಸಹ ಬರ್ಲಿಕ್ಕೆ ಇಲ್ಲ ಅಂತ ಹೇಳಿ ಆ ಬ್ರಾಹ್ಮಣ ವಿಶೇಷವಾಗಿ ಅಡುಗೆಯನ್ನು ಮಾಡ್ತಾರೆ. ಹಾಗೆ ತಯಾರಿಸಿದ ನೈವೇದ್ಯವನ್ನ ಅಲ್ಲೇ ದೇವರಿಗೆ ಅರ್ಪಿಸ್ತಾರೆ. ಅರ್ಪಿಸುವಾಗ ಏನಾಗುತ್ತೆ, ಆ ಚೈತನ್ಯ ಮಹಾಪ್ರಭು ಹಿಂದಿನಂತೆ ಮುಂಚೆ 3 ಬಾರಿ ಹೇಗಾಯ್ತು ಅದೇ ತರ ಶಿಶು ಅಂದ್ರೆ ಮಹಾಪ್ರಭು ಯಾತ್ರಿಕನ ಮುಂದೆ ಪ್ರತ್ಯಕ್ಷವಾಗಿ ನೈವೇದ್ಯವನ್ನು ಮುಟ್ತಾರೆ. ಓಕೆ, ಅದೇ ತರ ಮುಟ್ತಾರೆ. ಅದರಿಂದ ಬ್ರಾಹ್ಮಣ ಅಲ್ಲಿ ಅಳ್ಲಿಕ್ಕೆ ಶುರು ಮಾಡ್ತಾರೆ. ಅವರು ಜೋರಾಗಿ ಕೂಗ್ತಾರೆ. ಆದ್ರೆ ಅವರ ಕೂಗು ಯಾರಿಗೂ ಕೇಳಿಸ್ತಾ ಇಲ್ಲ, ಯಾಕಂದ್ರೆ ಎಲ್ಲರೂ ಆ ಗಾಢ ನಿದ್ರೆಯಲ್ಲಿದ್ರು. ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದುದರಿಂದ ಯಾರಿಗೂ ಅವನ ಅಲು ಕೇಳಿಸಲಿಲ್ಲ. ಆ ಸಮಯದಲ್ಲಿ ಮಹಾಪ್ರಭುಗಳು ಆ ಅದೃಷ್ಟವಂತ ಬ್ರಾಹ್ಮಣನ ಮುಂದೆ ಪ್ರತ್ಯಕ್ಷನಾಗಿ ತಾನು ಸ್ವಯಂ ಶ್ರೀಕೃಷ್ಣನೆಂದು ತಮ್ಮ ಗುರುತನ್ನು ತಿಳಿಸಿದರು. ಅದಕ್ಕೆ ಅವರಿಗೆ ಅದು ಗೊತ್ತಾಗತ್ತೆ, ಅವರು ಅಂದ್ರೆ ಅದೃಷ್ಟವಂತ ಬ್ರಾಹ್ಮಣ. ಅದಕ್ಕೋಸ್ಕರ ಅವರ ಮುಂದೆ ಪ್ರತ್ಯಕ್ಷ ಆಗ್ತಾರೆ ಭಗವಂತನೇ ಸ್ವಯಂ ಕೃಷ್ಣನೆಂದು ಅವರ ಗುರುತನ್ನ ಅವರು ತಿಳಿಸಿ ಹೇಳ್ತಾರೆ. ಆ ರೂಪವನ್ನ ಅವರು ತೋರಿಸ್ತಾರೆ ಅವರಿಗೆ. ಹಾಗೆ ಬ್ರಾಹ್ಮಣನು ಈ ಘಟನೆಯನ್ನು ಯಾರಿಗೂ ಹೇಳಕೂಡದೆಂದು ನಿಷೇಧಿಸಿ ಮಗು ತನ್ನ ತಾಯಿಯ ತೊಡೆಗೆ ಮರಳಿತು. ಆದ್ರೆ ಅವ್ರು ಹೇಳ್ತಾರೆ ಈ ವಿಷಯವನ್ನ ಯಾರಿಗೆ ಹೇಳ್ಬಾರ್ದು, ನಿಷೇಧ ಮಾಡಿ ಚೈತನ್ಯ ಮಹಾಪ್ರಭು ಅವರ ತಾಯಿಯ ಮಡಿಲಿಗೆ ಹೋಗ್ತಾರೆ. ನಂತರ ಮಹಾಪ್ರಭುಗಳ ಬಾಲ್ಯದಲ್ಲಿ ಇಂತಹ ಹಲವಾರು ಘಟನೆಗಳು ನಡೆದದ್ದು ಉಂಟು. ತುಂಬಾ ಘಟನೆ ಆಗಿದೆ. ಓಕೆ, ಚೈತನ್ಯ ಚರಿತಾಮೃತ, ಚೈತನ್ಯ ಭಾಗವತ ನಾವು ನಿಂಚೆ ಆಚಾರ್ಯರು ಇದು ಮಾಡ್ತಾರೆ, ಉಲ್ಲೇಖ ಮಾಡ್ತಾರೆ. ಇದ್ರಲ್ಲಿ ತುಂಬಾ ಡೀಟೇಲ್ ಆಗಿ ವರ್ಣನೆ ಉಂಟು. ತುಂಬಾ ಘಟನೆ ನಡೆದದ್ದು ಉಂಟು. ಆಚಾರ್ಯರು ಹೇಳ್ತಾರೆ ಅವರು ಕೆಲವೊಮ್ಮೆ ತುಂಟ ಬಾಲಕನಾಗಿ ಗಂಗೆಯಲ್ಲಿ, ಕೆಲವನ್ನ ಹೇಳ್ತಾರೆ ಇಲ್ಲಿ, ಗಂಗೆಯಲ್ಲಿ ಮೀಯುತ್ತಿದ್ದ ಮಡಿವಂತ ಬ್ರಾಹ್ಮಣರನ್ನು ಕೀಟಲೆ ಮಾಡುತ್ತಿದ್ದರು. ಅವರನ್ನೆಲ್ಲ ಕೀಟಲೆ ಮಾಡ್ತಾ ಇದ್ರಲ್ಲಿ. ಶಾಲೆಗೆ ಹೋಗುವ ಬದಲು ತಮ್ಮ ಮೇಲೆ ನೀರೆರೆಚುತ್ತಾನೆಂದು ಬ್ರಾಹ್ಮಣರು ಅವರ ತಂದೆಯ ಬಳಿ ದೂರು ಹೇಳಿದಾಗ ಮಹಾಪ್ರಭುಗಳು ಶಾಲೆಯ ಉಡುಪು ಹಾಗೂ ಪುಸ್ತಕಗಳೊಂದಿಗೆ ಅದೇ ತಾನೇ ಶಾಲೆಯಿಂದ ಹಿಂದಿರುಗುವಂತೆ ತಂದೆಯ ಎದುರು ಪ್ರತ್ಯಕ್ಷರಾಗುತ್ತಿದ್ದರು. ಓಕೆ, ಬ್ರಾಹ್ಮಣರನ್ನ ಎಂತೆಂತ ಹೇಳಿ ಅವರು ಟೀಕಿಸ್ತಾ ಇದ್ರು. ಹಾಗೆ ಮತ್ತೆ ಅವರು ಅಲ್ಲೇ ಪ್ರತ್ಯಕ್ಷ ಆಗ್ತಾ ಇದ್ರು. ಓಕೆ, ನಾನು ಶಾಲೆಗೆ ಹೋಗಿ ಈಗ ಬಂದದಷ್ಟೇ ನಾನು ಹೇಗೆ ಅವರನ್ನ ಟೀಕಿಸುವುದು ಅಂತ ಅವರ ತಂದೆ ಎದುರು ಹಾಗೆ ಪ್ರತ್ಯಕ್ಷ ಆಗ್ತಾ ಇದ್ರು. ಯಾಕೆಂದ್ರೆ ಅವರು ಭಗವಂತ, ಹಾಗೆ ಪ್ರತ್ಯಕ್ಷ ಆಗ್ತಾ ಇದ್ರು. ನಂತರ ತಮಗೆ ಓಕೆ ಆ ಸ್ತ್ರೀಯರು ಅಲ್ಲಿ ಪೂಜೆ ಮಾಡ್ತಾ ಇದ್ರು. ಅವರ ಇಲ್ಲಿ ಉಲ್ಲೇಖ ಮಾಡ್ತಾರೆ ಆಚಾರ್ಯರು. ತಮಗೆ ಒಳ್ಳೆಯ ಗಂಡಂದಿರನ್ನು ಕರುಣಿಸಲೆಂದು ಸ್ನಾನ ಘಟ್ಟಗಳಲ್ಲಿ ಶಿವಪೂಜೆಯಲ್ಲಿ ತೊಡಗಿದ್ದ ಹುಡುಗಿಯರೊಡನೆ ಅವರು ವಿನೋದವಾಡುತ್ತಿದ್ದರು. ಹಿಂದೂ ಕುಟುಂಬಗಳ ಅವಿವಾಹಿತ ಕನ್ಯೆಯರು ಈ ರೀತಿ ಪೂಜೆಯಲ್ಲಿ ತೊಡಗುವುದು ಆಗ ಸಾಮಾನ್ಯವಾಗಿತ್ತು. ಓಕೆ, ಈ ತರ ಅಂದ್ರೆ ಅಲ್ಲಿ ಒಳ್ಳೆಯ ಗಂಡ ಸಿಗ್ಬೇಕು ಅಂತ ಸ್ತ್ರೀಯರು ಏನ್ ಮಾಡ್ತಾರೆ, ಶಿವಪೂಜೆಯಲ್ಲಿ ತೊಡಗಿರ್ತಾರೆ. ಅದನ್ನ ಇವರ ಅಲ್ಲಿ ನೋಡ್ತಾರೆ. ಓಕೆ, ಅವರು ಅದು ಆ ಕಾಲದಲ್ಲಿ ಸಾಮಾನ್ಯವಾಗುತ್ತೆ. ಯಾಕೆಂದ್ರೆ ನಾವು ಮಹಾಭಾರತದಲ್ಲಿ ನೋಡ್ಬೋದು, ಗಾಂಧಾರಿ ಸಹ ಅವರು ಚಿಕ್ಕ ಕನ್ಯೆಯಾಗಿರುವಾಗ ವಯಸ್ಸಿರುವಾಗ ಶಿವ ಪೂಜೆಯಲ್ಲಿ ತೊಡಗ್ತಾ ಇದ್ರು. ಹಾಗೆ ಅವರ ಪೂಜೆಯಿಂದ ಶಿವ ಪ್ರಸನ್ನಾಗಿ ನಿಮ್ಗೆ 100 ಮಕ್ಕಳಾಗ್ತಾರೆ ಅಂತ ಹೇಳ್ತಾರೆ. ಅದ ಕಾರಣವೇ ಗಾಂಧಾರಿಗೆ 100 ಮಕ್ಕಳಾಗೋದು. ಸ್ಟೋರಿ ಇದರಲ್ಲಿ ಮಹಾಭಾರತ ಬರುತ್ತೆ. ಯಾಕಂದ್ರೆ ಅವರಿಗೆ ಹೇಗೆ 100 ಮಕ್ಕಳಾಗುದಂದ್ರೆ ಅವರಿಗೆ ಕುಂತಿಗೆ ಮೊದಲಾದದ್ದು ತುಂಬಾ ಒಂದು ಅಸೂಯೆ ಬರ್ತದೆ. ನನ್ನಕ್ಕಿಂತ ಮೊದಲು ಅವರಿಗೆ ಮಕ್ಕಳಾಯಿತು
ಯಾರಿಗೆ? ಕುಂತಿಗೆ. ಹಾಗೆ ಅವರು ಕೋಪದಿಂದ ಅವರ ಹೊಟ್ಟೆಗೆ ಗುತ್ತಾರೆ. ಯಾರು? ಗಾಂಧಾರಿ. ಗುದ್ದಾಗ ಅವರು ಯಾವುದು ಮಗುವನ್ನ ಹಡೆಯೋದಿಲ್ಲ, ಮಗು ಅದರಲ್ಲೇ ಖಾಲಿ ಆಗುತ್ತೆ. ನಂತರ ಅವರು ಒಂದು ಮಾಂಸದ ಪಿಂಡಿಯನ್ನ ಇಡ್ತಾರೆ. ಓಕೆ, ಅದನ್ನ ಮತ್ತೆ ವ್ಯಾಸರು ಅವರು ಹೇಳ್ತಾರೆ, ನೀನು ಅದನ್ನ 100 ಪೀಸ್ ಮಾಡು, 100 ಭಾಗ, ಅದರಿಂದವೇ 100 ಮಕ್ಕಳಾಗುತ್ತೆ. ಆ ಮಾಂಸದ ಉಂಡೆನ 100 ಭಾಗ ಮಾಡ್ತಾರೆ, ಅದರಿಂದ ಅವರಿಗೆ 100 ಮಕ್ಕಳು, ಒಂದೊಂದು ಭಾಗವು ಮಕ್ಕಳಾಗುತ್ತೆ. ಹಾಗೆ ಅವರಿಗೆ 100 ಮಕ್ಕಳು. ಆ ತರದಲ್ಲಿ ಆ ಶಿವ ಅವರಿಗೆ ಅನುಗ್ರಹ ಮಾಡಿದ್ರು, ನಿನ್ಗೆ 100 ಮಕ್ಕಳಾಗುತ್ತೆ ಅಂತ. ಅದು ನೆರವೇರುತ್ತೆ. ಅದು ಸಾಮಾನ್ಯವಾಗಿತ್ತು ತೊಡಗುವುದು ಶಿವನ ಪೂಜೆಯಲ್ಲಿ. ಎಲ್ಲರೂ ಸ್ತ್ರೀಯರು, ಕನ್ಯೆಯರು ಈ ರೀತಿಯಲ್ಲಿ ತೊಡಗುವುದು ಆಗ ಸಾಮಾನ್ಯವಾಗಿತ್ತು. ಆಗ ಅದು ಸಾಮಾನ್ಯವಾಗಿತ್ತು. ಒಮ್ಮೆ ಅವರು ಶಿವ ಪೂಜೆಯಲ್ಲಿ ತೊಡಗಿದ್ದಾಗ ಮಹಾಪ್ರಭುಗಳು ತುಂಟನಾಗಿ ಅವರ ಮುಂದೆ ಪ್ರತ್ಯಕ್ಷಗೊಂಡು, ತುಂಟನಾಗಿ ಪ್ರತ್ಯಕ್ಷಗೊಂಡು ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ? ನನ್ನ ಪ್ರೀತಿಯ ಸೋದರಿಯರೇ, ಭಗವಾನ್ ಶಿವನಿಗೆ ನೈವೇದ್ಯ ಮಾಡಲು ತಂದಿದ್ದುದನ್ನೆಲ್ಲನು ನನಗೆ ಕೊಡಿ. ನೀವು ಭಗವಂತನಿಗೆ, ಕೃಷ್ಣನಿಗೆ ಏನು ನೈವೇದ್ಯವನ್ನೆಲ್ಲ ಶಿವನಿಗೆ ನೈವೇದ್ಯ ಏನೆಲ್ಲ ಮಾಡ್ಲಿಕ್ಕೆ ತಂದಿದ್ದೀರಾ ಅದನ್ನೆಲ್ಲ ನನಗೆ ಕೊಡಿ. ಯಾಕೆಂದರೆ ಭಗವಾನ್ ಶಿವ ನನ್ನ ಭಕ್ತ, ನನ್ನ ಭಕ್ತ. ಪಾರ್ವತಿ ನನ್ನ ದಾಸಿ. ನೀವು ನನ್ನನ್ನು ಪೂಜಿಸಿದರೆ ಶಿವನಾದಿಯಾಗಿ ಎಲ್ಲಾ ದೇವತೆಗಳು ತೃಪ್ತರಾಗುತ್ತಾರೆ. ನೀವು ನನ್ನನ್ನು ಪೂಜಿಸಿದ್ರೆ ಸಾಕು, ಎಲ್ಲರೂ ತೃಪ್ತರಾಗುತ್ತಾರೆ ಅಂತ ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ರು. ಕೆಲವು ಹಾಗೆ ಎಂದು ಹೇಳಿದರು, ಕೆಲವರು ಹಾಗೆ ಮಾಡಲು ನಿರಾಕರಿಸಿದರೆ ತುಂಟ ಮಹಾಪ್ರಭು. ಕೆಲವರು ಅದಕ್ಕೆ ಒಪ್ಪುವುದಿಲ್ಲ, ಅದಕ್ಕೆ ಕೆಲವರು ಒಪ್ಕೊಳ್ತಾರೆ, ಕೆಲವರು ಒಪ್ಪುದಿಲ್ಲ. ಅದ ಕಾರಣ ಅವ್ರು ಏನ್ ಹೇಳ್ತಾರೆ ಅಂತ ಇಲ್ಲಿ ನೆಕ್ಸ್ಟ್ ಹೇಳ್ತಾರೆ. ಯಾರು ಒಪ್ಪುವುದಿಲ್ಲ ಅವರಿಗೆ, ನಿರಾಕರಿಸಿದವರಿಗೆ ಮಹಾಪ್ರಭುಗಳು ಏನು ಉತ್ತರ ಕೊಡ್ತಾರೆ? ನಿಮಗೆ ಮುಂಚಿನ ಪತ್ನಿಯರಿಂದ 7 ಮಕ್ಕಳುಳ್ಳ ಮುದುಕ ಗಂಡನೊಂದಿಗೆ ಮದುವೆಯಾಗುವುದು ಅಂತ. ಹಾಗೆ ಅವರು ಶಾಪ ಕೊಡ್ತಾ ಇದ್ರು. ಹೇಗೆ? ನಿಮ್ಗೆ ಮುಂಚಿನ ಪತ್ನಿಯರಿಂದ 7 ಮಕ್ಕಳುಳ್ಳ ಮುದುಕ ಗಂಡನೊಂದಿಗೆ ಮದುವೆ ಆಗುವುದರಿಂದ ಅವರು ಶಾಪ ಕೊಡ್ತಾರೆ. ಕೆಲವರು ಭಯದಿಂದ ಅದನ್ನ ಕೇಳಿ, ಹುಡುಗಿಯರು ಪ್ರೀತಿಯಿಂದ ನಾನಾ ಬಗೆಯ ಭಕ್ಷ್ಯಗಳನ್ನು ಅವರಿಗೆ ನೀಡುತ್ತಿದ್ದರು. ಕೆಲವರು ಅವರಿಗೆ ಕೊಡ್ತಾ ಇದ್ರು ಚೈತನ್ಯ ಮಹಾಪ್ರಭುಗಳಿಗೆ. ಅಂತ ಅವರಿಗೆ ಮಹಾಪ್ರಭುಗಳು ಯುವಕ ಗಂಡಂದಿರನ್ನು ಪಡೆದು ಅನೇಕ ಮಕ್ಕಳ ತಾಯಿಯಾಗಿರಿ ಎಂದು ಹರಸುತ್ತಿದ್ದರು. ಅವರಿಗೆ ಏನ್ ಹೇಳ್ತಾರೆ? ನಿರಾಕಾರ ಮಾಡ್ತಾ ಇರುವವರಿಗೆ ಏನ್ ಹೇಳ್ತಾ ಇದ್ರು? ನಿಮಗೆ ಮುಂಚಿನ ಪತ್ನಿಯರಿಂದ 7 ಮಕ್ಕಳುಳ್ಳ ಮುದುಕ ಗಂಡನೊಂದಿಗೆ ಮದುವೆ ಆಗ್ಲಿ ಅಂತ ಶಾಪ ಕೊಡ್ತಾ ಇದ್ರು. ಹಾಗೆ ಅವರಿಗೆ ಆ ಭಕ್ಷ್ಯವನ್ನ ಯಾರೆಲ್ಲ ಅರ್ಪಿಸ್ತಾ ಇದ್ರು ಅವರಿಗೆ ಚೈತನ್ಯ ಮಹಾಪ್ರಭು ಹೀಗೆ ಹೇಳ್ತಾ ಇದ್ರು, ಯುವಕ ಗಂಡಂದಿರನ್ನು ಪಡೆದು ಅನೇಕ ಮಕ್ಕಳ ತಾಯಿಯಾಗಿರಿ ಎಂದು ಆಶೀರ್ವಾದ ಮಾಡ್ತಾ ಇದ್ರು. ಇಂಥ ಆಶೀರ್ವಾದಗಳು ಹುಡುಗಿಯರಿಗೆ ಹಿಗ್ಗನ್ನುಂಟು ಮಾಡುತ್ತಿದ್ದವು. ಆದರೂ ಹುಡುಗಿಯರು ಆಗಿಂದಾಗೆ ಈ ಘಟನೆಗಳ ಬಗ್ಗೆ ತಮ್ಮ ತಾಯಂದಿರ ಬಳಿ ದೂರು ಹೇಳುತ್ತಿದ್ದರು. ಅವರು ದೂರನ್ನ ಹೇಳ್ತಾ ಇದ್ರು. ನಂತರ ಹೀಗೆ ಮಹಾಪ್ರಭುಗಳು ತಮ್ಮ ಬಾಲ್ಯವನ್ನು ಕಳೆದರು. ಅವರು ಈ ತರವಾಗಿ ಬಾಲ್ಯವನ್ನ ಕಳೀತಾರೆ. ತುಂಬಾ ಲೀಲೆಯನ್ನ ಮಾಡ್ತಾರೆ. ಕೆಲವನ್ನ ಇಲ್ಲಿ ಹೇಳಿದ್ರು. ಓಕೆ, ಚೈತನ್ಯಾಚಾರ್ಯ ತುಂಬಾ ಡೀಟೇಲ್ ಆಗಿ ಉಂಟು. ಅವರು ಕೇವಲ 16 ವರ್ಷದವರಾಗಿದ್ದಾಗಲೇ ತಮ್ಮದೇ ಆದ, ಓಕೆ, ಅವರು 16 ವರ್ಷದವರಾಗಿರುವಾಗ ತಮ್ಮದೇ ಆದ ಚತುಷ್ಪಟಿಯನ್ನು, ಅಂದ್ರೆ ಬ್ರಾಹ್ಮಣರು ನಡೆಸುವ ಹಳ್ಳಿಯ ಶಾಲೆ, ಬ್ರಾಹ್ಮಣರು ನಡೆಸ್ತಾರೆ ಹಳ್ಳಿಯಲ್ಲಿ ಒಂದು ಚಿಕ್ಕ ಇದು ಮಾಡಿ ಒಂದು ಪಾಠಶಾಲೆ ನಡ್ತಾರೆ. ಅದೇ ತರ ಅದಕ್ಕೆ ಚತುಷ್ಪಟಿ ಅಂತ ಹೇಳ್ತಾರೆ. ಅವರು ಆರಂಭಿಸಿದ್ರು ಚಿಕ್ಕ 16 ವರ್ಷ ಇರುವಾಗಲೇ, ಅವರದ್ದೇ ಸ್ವಂತ. ಈ ಶಾಲೆಯಲ್ಲಿ ಅವರು ವ್ಯಾಖ್ಯಾನ ಬೋಧಿಸುವಾಗಲೂ ವಿನಾಕಾರಣ ಕೃಷ್ಣನ ಬಗ್ಗೆ ವಿವರಿಸುತ್ತಿದ್ದರು. ವ್ಯಾಖ್ಯಾನೆಯಲ್ಲಿ ಹೇಳ್ತಾರೆ, ಆಗ ಭಗವಂತನ ಬಗ್ಗೆ ವಿವರಿಸುತ್ತಿದ್ದರು. ಶ್ರೀಲ ಜೀವಗೋಸ್ವಾಮಿಯರು ಮಹಾಪ್ರಭುಗಳನ್ನು ಸಂತೋಷ ಪಡೆಯಲು ಸಂಸ್ಕೃತದಲ್ಲಿ ವ್ಯಾಕರಣವೊಂದನ್ನು ರಚಿಸಿದ್ದಾರೆ. ನಮ್ಮ 6 ಗೋಸ್ವಾಮಿ ಇದ್ದಾರೆ, ಅವರಲ್ಲಿ ಒಬ್ರು ಜೀವ ಗೋಸ್ವಾಮಿ, ಚೈತನ್ಯ ಮಹಾಪ್ರಭುಗಳ ಶಿಷ್ಯರು. ಅವರು ಈ ಚೈತನ್ಯ ಮಹಾಪ್ರಭುಗಳನ್ನ, ಅವರ ಭಗವಂತ ಅವರನ್ನ ಸಂತೋಷ ಪಡಿಸಲಿಕ್ಕೆ ಸಂಸ್ಕೃತ ವ್ಯಾಕರಣವೊಂದನ್ನು ರಚಿಸಿದ್ದಾರೆ. ಅದರಲ್ಲಿ ವ್ಯಾಕರಣದ ಎಲ್ಲಾ ನಿಯಮಗಳನ್ನು ಭಗವಂತನ ದಿವ್ಯ ನಾಮ ಸಹಿತವಾದ ಉದಾಹರಣೆಗಳಿಂದ ವಿವರಿಸಲಾಗಿದೆ. ಅದನ್ನ ತುಂಬಾ ಚೆನ್ನಾಗಿ
ಅವರು ವಿವರಿಸಿದ್ದಾರೆ. ಆ ವ್ಯಾಕರಣದ ಹೆಸರೇನೆಂತಂದ್ರೆ ಹರಿನಾಮಾಮೃತ ವ್ಯಾಕರಣ ಅಂತ. ಈ ವ್ಯಾಕರಣ ಇನ್ನೂ ರೂಢಿಯಲ್ಲಿದೆ, ಈಗಲೂ ಸಹ ಇದೆ. ಅದು ಹರಿನಾಮಾಮೃತ ವ್ಯಾಕರಣ ಎಂದೇ ಪ್ರಸಿದ್ಧವಾಗಿದ್ದು ಬಂಗಾಳದ ಶಾಲೆಗಳಲ್ಲಿ ಪಠ್ಯವಾಗಿ ನಿಗದಿತವಾಗಿದೆ. ಬಂಗಾಳದ ಶಾಲೆಗಳ ಪಠ್ಯದಲ್ಲಿ ಇದು ನಿಗದಿತವಾಗಿದೆ. ಇದನ್ನ ಉಂಟು ಈಗಲೂ ಸಹ. ಈಗ ಕೇಶವ ಕಾಶ್ಮೀರಿಯ ಕತೆ. ತುಂಬಾ ಕತೆ ಬರುತ್ತೆ, ನಾವು ಒಂದೊಂದು ಕಥೆಯಾಗಿ ನೋಡೋಣ. ಇದನ್ನು ಮುಂಚೆ ಆ ಬ್ರಾಹ್ಮಣನದ್ದು ನೋಡಿದ್ದೇವೆ, ಅನ್ನಪ್ರಸನ್ನ ಸೆರೆಮನಿ. ಓಕೆ, ಇಲ್ಲಿ ಕೇಶವ ಕಾಶ್ಮೀರಿಯ ಕತೆ. ಇದು ಸಹ ಚೈತನ್ಯ ಚರಿತಾಮೃತದಲ್ಲಿ ಉಂಟು. ಇಲ್ಲಿ ಹೇಳ್ತಾರೆ, ಈ ಅವಧಿಯಲ್ಲಿ ಓಕೆ ಅವರು ಆ ನಡೆಸ್ತಾ ಇರುವಾಗ ಅವರದೇ ಆದ ಓಕೆ ಚತುಷ್ಪಟಿ ಓಕೆ ಅಲ್ಲಿ ಆ ಅವಧಿಯಲ್ಲಿ ಕೇಶವ ಕಾಶ್ಮೀರಿ ಎಂಬ ಕಾಶ್ಮೀರದ ಪಂಡಿತನೊಬ್ಬನು ಶಾಸ್ತ್ರಗಳನ್ನು ಕುರಿತು ಚರ್ಚೆ ನಡೆಸಲು ನವದ್ವೀಪಕ್ಕೆ ಬಂದನು. ಇದೇ ಸಮಯದಲ್ಲಿ ಕೇಶವ ಕಾಶ್ಮೀರಿ ಎಂಬ ಪಂಡಿತ ಓಕೆ ಎಲ್ಲ ಶಾಸ್ತ್ರವನ್ನ ಇದು ಮಾಡಿ ತುಂಬಾ ಅವರಿಗೆ ಸರಸ್ವತಿ ದೇವಿಯ ವರವಿತ್ತು. ನಿನ್ನನ್ನು ಪಾಂಡಿತ್ಯದಲ್ಲಿ ಯಾರೂ ಸೋಲಿಸಲು ಸಾಧ್ಯವಿಲ್ಲ ಅಂತ. ಆ ಕಾಶ್ಮೀರಿ ಪಂಡಿತನು ಅಗ್ರ ಶ್ರೇಣಿಯ ವಿದ್ವಾಂಸನಾಗಿದ್ದು ಭಾರತದಲ್ಲಿನ ಎಲ್ಲಾ ವಿದ್ಯಾ ಕೇಂದ್ರಗಳಲ್ಲೂ ಎಡೆತಾಕಿ ಬಂದವನಾಗಿದ್ದನು. ಎಲ್ಲರಿಗೂ ಅವರ ಬಗ್ಗೆ ಗೊತ್ತುಂಟು, ತುಂಬಾ ಫೇಮಸ್. ಓಕೆ, ಕೇಶವ ಕಾಶ್ಮೀರಿ ಅಂತ ಅವರ ಹೆಸರು. ಅವರು ಸರಸ್ವತಿ ದೇವಿಯ ಭಕ್ತರಾಗಿದ್ದರು ಮೊದಲಿಗೆ. ನಂತರ ಅವರು ಭಗವಂತನ ಶ್ರೇಷ್ಠತೆಯನ್ನ ತಿಳಿದು ಭಗವಂತನಿಗೆ ಶರಣಾಗ್ತಾರೆ. ಹಾಗೆ ಎಡೆತಾಕಿ ಬಂದವನಾಗಿದ್ದನು. ಅಂತಿಮವಾಗಿ ಅವರು ಕೊನೆಯದಾಗಿ ನವದ್ವೀಪದ ವಿದ್ವತ್ ಪಂಡಿತರೊಡನೆ ಸ್ಪರ್ಧಿಸಲು ಅಲ್ಲಿಗೆ ಬಂದಿದ್ದನು. ಓಕೆ, ವಿದ್ವತ್ ಪಂಡಿತ ಅದೇ ನಿಮಾಯ್ ಪಂಡಿತ್, ಅವರನ್ನ ನಿಮಾಯ್ ಪಂಡಿತ ಅಂತ ಕರೀತಾ ಇದ್ರು ಚೈತನ್ಯ ಮಹಾಪ್ರಭುವನ್ನು. ತುಂಬಾ ಶಾಸ್ತ್ರದಲ್ಲಿ ಪಂಡಿತರು. ಹಾಗೆ ಅವರಲ್ಲಿ ಸ್ಪರ್ಧಿಸ್ಲಿಕ್ಕೆ ಅಂದ್ರೆ ಅವರನ್ನ ಯಾರು ಸೋಲಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಎಲ್ಲ ತುಂಬಾ ಫೇಮಸ್ ಅವರು, ಯಾರು ಇರ್ಲಿಲ್ಲ. ಅದಕ್ಕೋಸ್ಕರ ಅವರು ಅಲ್ಲಿಗೆ ಬಂದಿದ್ರು. ಓಕೆ, ನವದ್ವೀಪದ ಪಂಡಿತರು ಕಾಶ್ಮೀರಿ ಪಂಡಿತನೊಡನೆ ಸಂವಾದಕ್ಕೆ ನಿಮಾಯಿ ಪಂಡಿತನನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನಿಯೋಜಿಸಲು ನಿರ್ಧರಿಸಿದರು. ಆ ನಿಮಾಯಿ ಪಂಡಿತ ಅವರನ್ನು ಇವರ ಜೊತೆ ಸ್ಪರ್ಧೆಗೆ ಅವರು ನಿಯೋಜಿಸ್ತಾರೆ. ನಿಮಾಯಿ ಪಂಡಿತ ಇನ್ನೂ ಬಾಲಕ, ಅಂದ್ರೆ ಅವರು 16 ವರ್ಷದ ಚಿಕ್ಕ ಹುಡುಗ ನಿಮಾಯಿ ಪಂಡಿತ. ಒಂದು ವೇಳೆ ಅವನು ಸೋತರೆ ವಿದ್ವಾಂಸನೊಂದಿಗೆ ಸಂವಾದಕ್ಕೆ ತಮಗೆ ಇನ್ನೇನು ಅವಕಾಶವಿರುತ್ತದೆ. ಹಾಗಲ್ಲದೆ ಕಾಶ್ಮೀರಿ ಪಂಡಿತ ಸೋತಲ್ಲಿ ಭಾರತದಾದ್ಯಂತ ಪ್ರಖ್ಯಾತನಾದ ಅಗ್ರಶ್ರೇಣಿಯ ವಿದ್ವಾಂಸನೊಬ್ಬನನ್ನು ನವದ್ವೀಪದ ಬಾಲಕನೊಬ್ಬ ಪಾರಾಭಾವಗೊಳಿಸಿದ ಎಂದು ಜನರು ಘೋಷಿಸುವರು. ನಿಮಾಯಿ ಪಂಡಿತರ ಜೊತೆ ಆ ಪಂಡಿತರ ಜೊತೆ ನಿಮಾಯಿ ಸೋತ್ರೆ ಅದಕ್ಕೇನು ಇದು ಬರ್ಲಿಕ್ಕಿಲ್ಲ, ಅಂದ್ರೆ ಅವ್ರು ದೊಡ್ಡ ಪಂಡಿತರು, ತುಂಬಾ ಫೇಮಸ್. ಆ ನಿಮಾಯಿ ಪಂಡಿತರಿಂದ ಕೇಶವ ಕಾಶ್ಮೀರಿ ಏನಾದ್ರೂ ಸೋತ್ರೆ ಎಲ್ಲ ಪ್ರಚಾರ ಆಗುತ್ತೆ, ತುಂಬಾ ಎಲ್ಲರಿಗೂ ವಿಷಯ ತಿಳಿಯುತ್ತೆ, ಎಲ್ಲರೂ ಇದು ಮಾಡ್ಬೋದು. ಒಂದು ಚಿಕ್ಕ ಬಾಲಕನಿಂದ ಕೇಶವ ಕಾಶ್ಮೀರಿ ಸೋತು ಹೋದ್ರು ಅಂತ ಹಾಗೆ ಜನರೆಲ್ಲ ಹೇಳ್ಬೋದು ಅಂತ ಜನರು ಘೋಷಿಸುವರು, ಹಾಗೆ ಹೇಳ್ಬೋದು. ಆಗ ತಮ್ಮ ಕೀರ್ತಿ ಘಟನೆಗಳು ಮತ್ತಷ್ಟು ಹೆಚ್ಚುವವು ಎಂಬುದು ಆ ಪಂಡಿತರ ಆಲೋಚನೆ. ಅಲ್ಲಿರುವ ಅಂದ್ರೆ ನವದ್ವೀಪದಲ್ಲಿ ಪಂಡಿತರ ಆಲೋಚನೆ ಆಗಿತ್ತು. ಓಕೆ, ಮತ್ತೆ ಇವರ ತುಂಬಾ ಫೇಮಸ್ ಆಗ್ತಾರೆ ನಿಮಾಯಿ ಪಂಡಿತ. ಓಕೆ, ನವದ್ವೀಪದ ನಿಮಾಯಿ ಪಂಡಿತ ತುಂಬಾ ಫೇಮಸ್ ಆಗ ಆ ಪಂಡಿತರ ಹಾಗೆ ಆಲೋಚನೆ ಇತ್ತು. ಅದು ಹೇಗಾಯ್ತು ಕೇಶವ ಕಾಶ್ಮೀರಿ ಪಂಡಿತನು ಗಂಗಾ ತೀರದಲ್ಲಿ ಸುತ್ತಾಡುತ್ತಿದ್ದಾಗ ನಿಮಾಯಿ ಪಂಡಿತರು ಅವನನ್ನು ಸಂಧಿಸಿದರು. ಹೇಗೆ ಅವರು ಭೇಟಿಯಾದ್ರು, ಕಾಶ್ಮೀರಿ ಪಂಡಿತ ಏನ್ ಮಾಡ್ತಾರೆ, ಗಂಗಾ ನದಿ ತೀರಲ್ಲಿ ಸುತ್ತಾಡುತ್ತಿರುವ ಸ್ನಾನ ಮಾಡ್ಲಿಕ್ಕೆಲ್ಲ ಅಲ್ಲಿ ಹೋಗ್ತಾ ಇದ್ರು ಚೈತನ್ಯ ಮಹಾಪ್ರಭು. ಹಾಗೆ ಅವರನ್ನು ಸಂಧಿಸ್ತಾರೆ, ಅಲ್ಲಿ ಭೇಟಿ ಆಗ್ತಾರೆ. ಇಬ್ರು ಭೇಟಿಯಾಗಿದೆ. ಮಹಾಪ್ರಭುಗಳು ಸಂಸ್ಕೃತದಲ್ಲಿ ಗಂಗೆಯನ್ನು ಕೊಂಡಾಡುವ ಶ್ಲೋಕವೊಂದನ್ನು ರಚಿಸುವಂತೆ ಕಾಶ್ಮೀರಿ ಪಂಡಿತನಲ್ಲಿ ಮನವಿ ಮಾಡಿದರು. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನೀವು ಗಂಗಾದೇವಿಯನ್ನ ಗುಣಗಾನ ಮಾಡುವಂತ ಕೆಲವೊಂದು ಶ್ಲೋಕವನ್ನ ರಚಿಸುವಂತೆ ಆ ಪಂಡಿತನಿಗೆ ಅವರು ಹೇಳಿದ್ರು. ಕಾಶ್ಮೀರಿ ಪಂಡಿತನು
ಅತ್ಯಲ್ಪ ವೇಳೆಯಲ್ಲಿ ಸ್ವಲ್ಪ ಇದರಲ್ಲೇ 100 ಶ್ಲೋಕಗಳನ್ನು ರಚಿಸಿ ಚಂಡಮಾರುತೋಪಾದಿಯಲ್ಲಿ ಅವುಗಳ ವಚನ ಮಾಡಿ ತನ್ನ ಜ್ಞಾನ ಬಲವನ್ನು ಪ್ರದರ್ಶಿಸಿದನು. ಸ್ವಲ್ಪ ವೇಳೆಯಲ್ಲಿ ಅವರು ಹೇಳಿದ್ದಷ್ಟೇ, ಚೈತನ್ಯ ಮಹಾಪ್ರಭು ನೀವು ಶ್ಲೋಕವನ್ನ ರಚಿಸಿ ಅಂತ ಹೇಳಿದ್ರು, ಗಂಗೆಯನ್ನು ಕೊಂಡಾಡುವುದು. ಇವರು ಅದೇ ಕ್ಷಣದಲ್ಲಿ ಶ್ಲೋಕವನ್ನ ರಚನೆ ಮಾಡಿ ತುಂಬಾ ಅವರ ಜ್ಞಾನದ ಬಲದಿಂದ ಚಂಡಮಾರುತದಂಚೆ ಹಾಗೆ ವೇಗವಾಗಿ ಅವರು ಅದನ್ನ ಉಚ್ಚರಿಸ್ತಾರೆ. ನಿಮಾಯ್ ಪಂಡಿತನು ಆ ಕ್ಷಣದಲ್ಲೇ ಒಂದು ತಪ್ಪಿಲ್ಲದೆ ಆ ಎಲ್ಲಾ ಶ್ಲೋಕಗಳನ್ನು ಜ್ಞಾಪಕದಲ್ಲಿಟ್ಟುಕೊಂಡರು. ಅವರು ಹೇಗೆ ಅವರು ಫಟಫಟ ಹೇಳ್ತಾರೆ, ಸ್ಪೀಡ್ ಹೇಳ್ತೇವಲ್ಲ, ನಮ್ಗೆ ಹೇಳಿದ್ರೆ ಏನು ಗೊತ್ತಾಗುದು, ಸ್ಪೀಡ್ ಹೇಳ್ತಾರೆ. ಹಾಗೆ ಚೈತನ್ಯ ಮಹಾಪ್ರಭು ಹಾಗೆ ಅಲ್ಲ, ಅವರು ಭಗವಂತ. ಹಾಗೆ ಅವರು ಆ ಕೇಶವ ಕಾಶ್ಮೀರಿ ಹೇಳಿದ್ರು, ಅದೇ ಕ್ಷಣದಲ್ಲಿ ಒಂದು ತಪ್ಪಿಲ್ಲದೆ ಎಲ್ಲಾ ಶ್ಲೋಕಗಳನ್ನ ಜ್ಞಾಪಕದಲ್ಲಿ ಇಟ್ಟುಕೊಳ್ತಾರೆ. ಅವರು 64ನೇ ಶ್ಲೋಕವನ್ನು ಉಲ್ಲೇಖಿಸ್ತಾರೆ, ಅದರಲ್ಲಿ ತಪ್ಪು ಇತ್ತು. ಮತ್ತು ಸಹ ಕೆಲವು ಶ್ಲೋಕದಲ್ಲಿತ್ತು. 64ನೇ ಶ್ಲೋಕ, 100 ಶ್ಲೋಕವನ್ನೇ ಹೇಳಿದ್ದಾರೆ, 64ನೇ ಶ್ಲೋಕಗಳನ್ನ ಉಲ್ಲೇಖಿಸಿ ಅದರಲ್ಲಿ ಕೆಲವೊಂದು ಛಂದಸ್ಸಿನ ಹಾಗೂ ಸಾಹಿತ್ಯದ ದೋಷಗಳಿರುವುದನ್ನು ಎತ್ತಿ ಹೇಳಿದರು. ಏನು ಮಿಸ್ಟೇಕ್ ಉಂಟು ನಿಮ್ಮ ಶ್ಲೋಕದಲ್ಲಿ ಅಂತ. ಅವರು ವಿಶೇಷವಾಗಿ ಪಂಡಿತನ ಭವನಿ ಭರ್ತೃ ಪದದ ಬಳಕೆಯನ್ನು ಪ್ರಶ್ನಿಸಿದರು. ಭವನಿ ಭರ್ತೃ ಎನ್ನುವ ಪದದ ಬಳಕೆಯನ್ನ ಅವರು ಪ್ರಶ್ನಿಸ್ತಾರೆ. ಏನ್ ಹೇಳ್ತಾರೆ, ಈ ಪದದ ಬಳಕೆ ಅನಾವಶ್ಯಕ ಎಂದು ತಿಳಿಸ್ತಾರೆ ಅವರು. ಭವನಿ ಎಂದರೆ ಶಿವನ ಪತ್ನಿ. ಹೀಗಿರುವಾಗ ಅವಳ ಭರ್ತೃ ಅಥವಾ ಪತಿ ಬೇರೆ ಯಾರಾಗಲು ಸಾಧ್ಯ ಅಂತ ಅವರು ಹೇಳ್ತಾರೆ, ಪ್ರಶ್ನೆ ಮಾಡ್ತಾರೆ. ಇದಲ್ಲದೆ ಅವರು ಇನ್ನೂ ಅನೇಕ ದೋಷಗಳನ್ನು ಎತ್ತಿ ತೋರಿಸಿ ತುಂಬಾ ಹೇಳ್ತಾರೆ. ಚೈತನ್ಯ ಚರಿತಾಮೃತದಲ್ಲಿ ಇದರ ಉಲ್ಲೇಖ ಉಂಟು, ತುಂಬಾ ಹೇಳ್ತಾರೆ. ಪ್ರಭುಪಾದ ಇಲ್ಲಿ ಉದಾಹರಣೆಗೆ ಒಂದನ್ನ ಇಲ್ಲಿ ನಮಗೆ ಹೇಳ್ತಾರೆ, ಹಾಗೆ ಎತ್ತಿ ತೋರಿಸ್ತಾರೆ. ಯಾರು? ಚೈತನ್ಯ ಮಹಾಪ್ರಭು. ಕಾಶ್ಮೀರಿ ಪಂಡಿತ ವಿಸ್ಮಯದಿಂದ ಅವಕ್ಕಾದನು. ಅವರು ವಿಸ್ಮಯ, ಅವರಿಗೆ ಆಶ್ಚರ್ಯ ಆಯ್ತು. ಕೇವಲ ವ್ಯಾಕರಣ ವಿದ್ಯಾರ್ಥಿಯೊಬ್ಬ ತನ್ನಂತ ಘನ ವಿದ್ವಾಂಸನ ದೋಷಗಳನ್ನು ತೋರಿಸಿಕೊಟ್ಟದ್ದನ್ನು ಕಂಡು ಸ್ತಂಭೀಭೂತನಾದನು. ಅವರಿಗೆ ತುಂಬಾ ಇದಾಯ್ತು. ಚಿಕ್ಕ ಇವರು ಬಾಲಕ, ನನ್ನಂತ ಘನ ವಿದ್ವಾಂಸನ ಹೀಗೆ ದೋಷ ಕಂಡು ಹಿಡಿದು ಅವರಿಗೆ ತುಂಬಾ ಆಶ್ಚರ್ಯ ಆಯ್ತು. ಈ ವಿಷಯ ಸಾರ್ವಜನಿಕ ಸಮಾವೇಶಕ್ಕೆ ಮೊದಲೇ ಮುಗಿದು ಹೋದರೂ ಸುದ್ದಿ ಕಾಲ್ಗಿಚ್ಚಿನಂತೆ ನವದ್ವೀಪದಾದ್ಯಂತ ಹರಡಿತು. ಈ ಸಂಗತಿ ಎಲ್ಲರಿಗೂ ಗೊತ್ತಾಯ್ತು. ನವದ್ವೀಪ, ಓಕೆ, ಅಲ್ಲಿ ಎಲ್ಲರಿಗೂ ಗೊತ್ತಾಯ್ತು, ಎಲ್ಲರಿಗೂ ತಿಳಿತದೆ. ನವದ್ವೀಪದಲ್ಲಿ ಅಂದ್ರೆ ಮಾಯಾಪುರ, ನವದ್ವೀಪದಲ್ಲಿ ಎಲ್ಲರಿಗೂ ಗೊತ್ತಾಗತ್ತೆ ವಿಷಯ. ಅಂತಿಮವಾಗಿ ಇದು ಯಾರಿಗೆ ಗೊತ್ತಾಗತ್ತೆ? ವಿದ್ಯಾ ದೇವತೆ ಸರಸ್ವತಿ. ಓಕೆ, ಯಾಕೆಂದ್ರೆ ಈ ಕೇಶವ ಕಾಶ್ಮೀರಿ ಇದ್ದಾರೆ, ಅವರು ಸರಸ್ವತಿಯ ದೊಡ್ಡ ಭಕ್ತರು. ಓಕೆ, ಆ ಕಾಶ್ಮೀರಿ ಪಂಡಿತನಿಗೆ ಕನಸಿನಲ್ಲಿ ಕಾಣಿಸ್ಕೊಳ್ತಾರೆ. ಅವರು ತುಂಬಾ ದುಃಖಿಸ್ತಾರೆ. ಚೈತನ್ಯ ಚರಿತಾಮೃತದಲ್ಲಿ ವರ್ಣನೆ ಬರುತ್ತೆ. ಅವರಿಗೆ ವರ ಇತ್ತು. ಏನು ವರ ಅಂದ್ರೆ, ಸರಸ್ವತಿ ದೇವ ನಿನ್ನನ್ನು ಪಾಂಡಿತ್ಯದಲ್ಲಿ ಯಾರು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಈ ಭೌತಿಕ ಜಗತ್ತಿನವರು ಯಾರು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಅವರಿಗೆ ತುಂಬಾ ದುಃಖ ಆಗುತ್ತೆ ಆ ದಿನ. ಹಾಗೆ ಅವರು ತುಂಬಾ ದುಃಖದಿಂದ ಹೋಗ್ತಾರೆ. ಮತ್ತೆ ಅವರಿಗೆ ರಾತ್ರಿ ನಿದ್ರೆಯಲ್ಲಿ ಕನಸಿನಲ್ಲಿ ಸರಸ್ವತಿ ದೇವಿ ಕಾಣಿಸ್ಕೊಳ್ತಾರೆ. ಹಾಗೆ ಕಾಣಿಸ್ಕೊಂಡು ಅವ್ರು ಹೇಳ್ತಾರೆ, ಓಕೆ, ಮತ್ತೆ ಆ ಕೇಶವ ಕಾಶ್ಮೀರಿ ಹೇಳ್ತಾರೆ, ಸರಸ್ವತಿ ದೇವಿ, ನಾನು ನಿಮ್ಮ ಹತ್ರ ಏನು ಅಪರಾಧ ಮಾಡಿದೆ? ನನಗೆ ಯಾಕೆ ಹೀಗಾಯ್ತು? ನೀವು ನಮಗೆ ವರ ಕೊಟ್ಟಿದ್ದೀರಿ, ನನ್ನನ್ನು ಯಾರು ಪಾಂಡಿತ್ಯದಲ್ಲಿ ಸೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಹೀಗೆ ಹೇಗಾಯ್ತು? ನಾನೇನಾದ್ರೂ ನಿಮ್ಮ ಜೊತೆ ಅಪರಾಧ ಮಾಡಿದ್ನ? ಅದಕ್ಕೆ ಸರಸ್ವತಿ ದೇವಿ ಕನಸಲ್ಲಿ ಹೇಳ್ತಾರೆ, ನಿನ್ ಜೊತೆ ನಿನ್ನನ್ನು ಸೋಲಿಸಿದ್ದು ಅದು ಯಾರು ಈ ಭೌತಿಕ ಜಗತ್ತಿನ ವ್ಯಕ್ತಿ ಅಲ್ಲ. ಯಾರಂದ್ರೆ ಅವರು ನನ್ನ ಸ್ವಾಮಿಯ ಸ್ವಾಮಿ. ಹೇಗಂದ್ರೆ ಬ್ರಹ್ಮಾಜಿಯ ಸ್ವಾಮಿ, ಇದು ಸರಸ್ವತಿಯ ಸ್ವಾಮಿ ಯಾರು? ಬ್ರಹ್ಮಾಜಿಯ ಸ್ವಾಮಿ ಯಾರು? ಕೃಷ್ಣ. ಅದಕ್ಕೆ ಅವರು ಸಾಕ್ಷಾತ್ ಭಗವಂತ. ಇದನ್ನ ತಿಳಿಸ್ತಾರೆ, ಅವರ ಶ್ರೇಷ್ಠತೆಯನ್ನ. ಮತ್ತೆ ಸರಸ್ವತಿ ದೇವಿ ಹೇಳ್ತಾರೆ, ನೀವು ಅವರಿಗೆ ಹೋಗಿ ಶರಣಾಗಿ ಅಂತ. ಕಾಣಿಸಿಕೊಂಡು ಮಹಾಪ್ರಭುಗಳಿಗೆ ಶರಣಾಗುವಂತೆ ಆದೇಶಿಸಿದಳು ಸರಸ್ವತಿ ದೇವಿ ಹೇಳ್ತಾರೆ. ಹೀಗೆ ಕಾಶ್ಮೀರಿ ಪಂಡಿತನು ಮಹಾಪ್ರಭುಗಳ ಶಿಷ್ಯನಾದನು. ಅವರು ಅವರ ಭಕ್ತರಾಗ್ತಾರೆ, ಶಿಷ್ಯರಾಗ್ತಾರೆ. ಇದು ಇದರ ಲೀಲೆ. ಇದಾದ ಮೇಲೆ
ಮಹಾಪ್ರಭುಗಳ ವಿವಾಹವು ಬಲು ವಿಜೃಂಭಣೆಯಿಂದ ನೆರವೇರಿತು. ಅವರ ಮದುವೆ ತುಂಬಾ ವಿಜೃಂಭಣೆಯಿಂದ ನೆರವೇರುತ್ತದೆ. ಅವರು ನವದ್ವೀಪದಲ್ಲಿ ಭಗವಂತನ ದಿವ್ಯ ನಾಮ ಸಂಕೀರ್ತನೆಯನ್ನು ಉಪದೇಶಿಸಲು ಆರಂಭಿಸಿದರು. ಅಂದ್ರೆ ಅವರ ಉದ್ದೇಶವೇ ಸಂಕೀರ್ತನದ ಮಹತ್ವವನ್ನ ತಿಳಿಸುವುದು. ಕಲಿಯುಗದಲ್ಲಿ ಸಂಕೀರ್ತನ ಪ್ರಾಯ ನಾಮ ಸಂಕೀರ್ತನ, ಭಾಗವತವು ತಿಳಿಸ್ತದೆ ಸಂಕೀರ್ತನದ ಮಹತ್ವವನ್ನು. ಹಾಗೆ ಅವರು ಆರಂಭಿಸ್ತಾರೆ. ಪ್ರಭುಗಳ ಜನಪ್ರಿಯತೆಯಿಂದ ಅಸೂಯಪರರಾದ ಕೆಲವು ಬ್ರಾಹ್ಮಣರು ಅವರ ಮಾರ್ಗದಲ್ಲಿ ಅನೇಕ ಅಡೆತಡೆಗಳನ್ನು ಒಡ್ಡಿದರು. ಅದು ಜನಪ್ರಿಯವಾದ ಅಸೂಯಪರರಾದ ಕೆಲವು ಬ್ರಾಹ್ಮಣರು, ಅಂದ್ರೆ ಅವರು ವೇದಾಂತ, ಕೆಲವು ಬ್ರಾಹ್ಮಣರಿಂದ ವೇದಾಂತದಿದ್ದು ನೀವು ಸಂಕೀರ್ತವನ್ನ ಯಾಕೆ ಮಾಡ್ತಾರೆ, ಆತರ ಅವರು ಅಡೆತಡೆಯನ್ನ ಮಾಡ್ತಾರೆ. ಅವರು ಅದೆಷ್ಟು ಅಸೂಯೆ ಪಟ್ಟರೆಂದರೆ ಕೊನೆಗೆ ವಿಷಯವನ್ನು ನವದ್ವೀಪದ ಮುಸ್ಲಿಂ ಮ್ಯಾಜಿಸ್ಟ್ರೇಟ್ ವರೆಗೆ ಕೊಂಡೊಯ್ದರು. ಆ ಬ್ರಾಹ್ಮಣರು ಈ ವಿಷಯನ್ನ ನವದ್ವೀಪದಲ್ಲಿ ಮುಸ್ಲಿಂ ಮ್ಯಾಜಿಸ್ಟ್ರೇಟ್ ಇದ್ರು, ಅವರವರೆಗೆ ಈ ವಿಷಯವನ್ನ ತಿಳಿಸ್ತಾರೆ. ಆಗ ಪಟನರು ಬಂಗಾಳವನ್ನು ಆಳುತ್ತಿದ್ದರು. ಪಟನರು ಈ ಬಂಗಾಳವನ್ನ ನವದ್ವೀಪ ಇಲ್ಲಿ ಆಳ್ತಾ ಇದ್ರು. ನವಾಬ್ ಹುಸೇನ್ ಶಾ ಆ ಪ್ರಾಂತ್ಯದ ರಾಜ್ಯಪಾಲಕನಾಗಿದ್ದನು. ಅಂದ್ರೆ ಮುಸ್ಲಿಮರ ಇದರಲ್ಲಿ ಇದಿತ್ತು. ಹಾಗೆ ನವಾಬ್ ಹುಸೇನ್ ಶಾ ಆ ಪ್ರಾಂತ್ಯದ ರಾಜ್ಯಪಾಲಕರಾಗಿದ್ದರು. ಬ್ರಾಹ್ಮಣರ ದೂರನ್ನು ಗಂಭೀರವಾಗಿ ಪರಿಗಣಿಸಿದ ಮುಸ್ಲಿಂ ಮ್ಯಾಜಿಸ್ಟ್ರೇಟ್ ಹರಿನಾಮ ಸಂಕೀರ್ತನೆಯನ್ನು ಗಟ್ಟಿಯಾಗಿ ಹೇಳದಂತೆ ನಿಮಾಯಿ ಪಂಡಿತರ ಶಿಷ್ಯರಿಗೆ ತಾಕೀತು ಮಾಡಿದನು. ಅವ್ರು ಹೇಳ್ತಾರೆ, ನೀವು ಗಟ್ಟಿಯಾಗಿ ಹರಿನಾಮ ಸಂಕೀರ್ತನೆ ಮಾಡಬಾರ್ದು ಅಂತ. ಹಾಗೆ ಅವರಿಗೆ ಎಚ್ಚರಿಕೆ ಕೊಡ್ತಾರೆ ಆ ಮ್ಯಾಜಿಸ್ಟ್ರೇಟ್. ಹಾಗೆ ತಿಳಿಸ್ತಾರೆ. ಆದರೆ ಕಾಜಿ ಆಜ್ಞೆಯನ್ನು ಉಲ್ಲಂಘಿಸುವಂತೆ ಮಹಾಪ್ರಭುಗಳು ಶಿಷ್ಯರಿಗೆ ಕರೆ ನೀಡಿದರು. ನೀವು ಅವರು ಮಾಡಿದ ಆಜ್ಞೆಯನ್ನ ಉಲ್ಲಂಘಿಸುವಂತೆ ಶಿಷ್ಯರಿಗೆ ಅವರು ಹೇಳ್ತಾರೆ. ಇದಾದ್ಮೇಲೆ ಶಿಷ್ಯರು ಏನ್ ಮಾಡ್ತಾರೆ, ಎಂದಿನಂತೆ ಸಮೂಹ ಸಂಕೀರ್ತನೆ ಮುಂದುವರಿಸ್ತಾರೆ. ಅವ್ರು ಕೇಳೋದಿಲ್ಲ. ಚೈತನ್ಯ ಮಹಾಪ್ರಭು ಅವರ ಕಾಜಿಯ ಆಜ್ಞೆಯನ್ನು ಉಲ್ಲಂಘಿಸುವಂತೆ ಶಿಷ್ಯರಿಗೆ ಹೇಳಿದ್ರು. ಇದರ ಪ್ರಕಾರವೇ ಶಿಷ್ಯರು ಎಂದಿನಂತೆ ಆ ಸಂಕೀರ್ತನವನ್ನು ಮುಂದುವರಿಸ್ತಾರೆ, ಅವರು ಕೊಂಡೋಗ್ತಾರೆ. ಅನಂತರ ಮ್ಯಾಜಿಸ್ಟನ್ನು ಕಾನ್ಸ್ಟೇಬಲ್ಗಳನ್ನ ಕಳಿಸ್ತಾರೆ. ಅವರ ಕಾನ್ಸ್ಟೇಬಲ್ ಯಾರಿದ್ದಾರೆ ಅವರನ್ನ ಕಳಿಸ್ತಾರೆ. ಅವರು ಸಮೂಹ ಸಂಕೀರ್ತನೆಗೆ ಅಡ್ಡಿ ಉಂಟು ಮಾಡಿ ಕೆಲವು ಮೃದಂಗಗಳನ್ನು ಹೊಡೆದು ಹಾಕಿದರು. ಅವರು ಇವರ ಸಂಕೀರ್ತನೆ ತುಂಬಾ ಅಡ್ಡಿ ಮಾಡ್ತಾರೆ. ಮೃದಂಗ, ನಾವು ಮೃದಂಗ ಕೊಡ್ತೇವೆ, ನೀವು ಕಾಣ್ಬೋದು. ಅದನ್ನ ಅವರು ಹೊಡೆದಾಕ್ತಾರೆ. ಇದರಿಂದ ಅವರಿಗೆ ತುಂಬಾ ಇದಾಗುತ್ತೆ ಚೈತನ್ಯ ಮಹಾಪ್ರಭುಗಳಿಗೆ. ಇದನ್ನು ತಿಳಿದ ನಿಮಾಯಿ ಪಂಡಿತರು ನಾಗರಿಕ ಅಸಹಕರ ಚಳವಳಿಯನ್ನು ಸಂಘಟಿಸಿದರು. ಸತ್ಕಾರ್ಯ ಕಾರಣಕ್ಕಾಗಿ ಭಾರತದಲ್ಲಿ ನಾಗರಿಕ ಅಸಹಕರ ಚಳವಳಿಯ ಆದ್ಯಪ್ರವರ್ತಕರು ಮಹಾಪ್ರಭುಗಳು. ಅವರು ಸಾವಿರಾರು ಮೃದಂಗಗಳು ಮತ್ತು ಕರತಾಳಗಳೊಂದಿಗೆ ಬಂದು 1,00,000 ಜನ ಮೆರವಣಿಗೆಯನ್ನು ಏರ್ಪಡಿಸಿದರು. ಅವರು ಮತ್ತು ಸಹ ಜೋರು ಮಾಡಿದ್ರು. ಓಕೆ, ಇವರು ಮೃದಂಗಗಳನ್ನ ಹೊಡೆದ್ರು. ಇವರು ತುಂಬಾ ಜನರನ್ನ ತಂದ್ರು ಚೈತನ್ಯ ಮಹಾಪ್ರಭುಗಳು. ಹಾಗೆ ತುಂಬಾ ಮೃದಂಗಗಳ ಸಾವಿರಾರು, ಅವರು ಸ್ವಲ್ಪ ಹೊಡೆದಾಕಿದ್ರು. ಇವರು ಸಾವಿರಾರು ಮೃದಂಗಗಳನ್ನ ತರ್ತಾರೆ, ನಂತರ ಕರ್ತಾಳಗಳನ್ನ ತರ್ತಾರೆ, ಜನರನ್ನ ಏರ್ಪಡಿಸ್ತಾರೆ, ದೊಡ್ಡ ಮೆರವಣಿಗೆ ಮಾಡ್ತಾರೆ. ಇಷ್ಟರವರೆಗೆ ಚಿಕ್ಕ ಇತ್ತು. ಈ ಮೆರವಣಿಗೆ ಕಾಜಿಯ ಆಜ್ಞೆಯನ್ನು ಉಲ್ಲಂಘಿಸಿ ನವದ್ವೀಪದ ರಸ್ತೆಗಳಲ್ಲಿ ಹಾದು ಹೋಯಿತು. ಅವರು ನಿಲ್ಲಿಸಿದರೆ ಇವರು ಮತ್ತು ಸಹ ದೊಡ್ಡ ಇದನ್ನ ಮಾಡ್ತಾರೆ, ಮೆರವಣಿಗೆ. ಎಲ್ಲರಿಗೂ ಇದಾಗುತ್ತೆ. ಅಖೈರಾಗಿ ಮೆರವಣಿಗೆ ಕಾಜಿಯ ಮನೆಯನ್ನು ತಲುಪಿದಾಗ ಅವನು ಜನಸಮೂಹಕ್ಕೆ ಹೆದರಿ ಮನೆಯ ಮಹಡಿ ಹತ್ತಿದನು. ಓಕೆ, ಈ ಮೆರವಣಿಗೆ ಕಾಜಿಯ ಮನೆ ಒಳಗೆ ತಲುಪ್ತಾರೆ. ಓಕೆ, ಅವರೆಲ್ಲ ಇದು ಮಾಡ್ಕೊಂಡು ಸಂಕೀರ್ತನ ಮಾಡ್ಕೊಂಡು. ಆದ್ರೆ ಕಾಜಿ ಅವರಿಗೆ ಹೆದರಿ ಮನೆಯ ಮಾಡಿಯನ್ನ ಹತ್ತಿ ಕುಳಿತುಕೊಳ್ತಾರೆ. ಕಾಜಿ ಮನೆಯ ಮುಂದೆ ನೆರೆದ ಜನಸೋಮ ಉಗ್ರ ಕೋಪವನ್ನು ವ್ಯಕ್ತಪಡಿಸಿತು. ಓಕೆ, ಎಲ್ಲರ ಕೋಪದಿಂದ ಇದನ್ನ ವ್ಯಕ್ತಪಡಿಸ್ತದೆ. ಆದರೆ ಮಹಾಪ್ರಭುಗಳು ಶಾಂತಿಯಿಂದಿರಲು ಕರೆ ನೀಡಿದರು. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನೀವು ಜಾಸ್ತಿ ಇದು ಮಾಡ್ಬೇಡಿ, ಶಾಂತಿಯಿಂದ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಈ ವೇಳೆಗೆ ಕೆಳಗಿಳಿದು ಬಂದ ಕಾಜಿಯು ಮಹಾಪ್ರಭುಗಳನ್ನು ಸೋದರ ಪುತ್ರನೆಂದು ಸಂಬೋಧಿಸಿ ಸಮಾಧಾನ ಪಡಿಸಲು ಯತ್ನಿಸಿದನು. ಅವರು ಸೋದರ ಪುತ್ರ ಅಂತ ಸಂಬೋಧಿಸಿ. ಓಕೆ,
ಸಮಾಧಾನ ಪಡಿಸ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಯಾರು? ಕಾಜಿ. ಅವರಿಗೆ ತುಂಬಾ ಹೆದರಿಕೆ ಸಹ ಆಗತ್ತೆ. ಮತ್ತೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ ಶಾಂತಿಯಿಂದಿರಿ, ಹಾಗೆ ಜಾಸ್ತಿ ಇದು ಮಾಡಬೇಡಿ ಅಂತ ಕರೆ ನೀಡ್ತಾರೆ ಅವರ ಶಿಷ್ಯರಿಗೆಲ್ಲ. ಹಾಗೆ ನೀಲಂಬರ ಚಕ್ರವರ್ತಿಗಳು ತನ್ನ ಚಿಕ್ಕಪ್ಪನೆಂದು ಹೇಳುತ್ತಿದ್ದರೆಂದು ಆದ ಕಾರಣ ಶ್ರೀಮತಿ ಶಚೀದೇವಿ ತನ್ನ ಸೋದರಿ ಮಗ ತನ್ನ ಸೋದರ ಮಾವನ ಮೇಲೆ ಮುನಿಸುವುದು ಉಚಿತವೇ ಎಂದು ಕಾಜಿ ಹೇಳಿದರು. ಅಂದ್ರೆ ಅವರು ಸಂಬಂಧ ಆಗ್ತಾರೆ. ಕಾಜಿ ನೀಲಾಂಬರ ಚಕ್ರವರ್ತಿ ಅವರ ನಮ್ಮ ಮುಂಚೆ ನೀಲಾಂಬರ ಚಕ್ರವರ್ತಿ ಅವರು ದೊಡ್ಡ ವಿದ್ವಾಂಸರ ಅವರ ಮಗಳು ಶಚಿದೇವಿ. ಅವರನ್ನೇ ಜಗನ್ನಾಥ ಮಿಶ್ರ ಮದುವೆ ಆದದ್ದು, ಅವರೇ ಕೊಟ್ಟು. ಚಿಕ್ಕಪ್ಪನೆಂದು ಹೇಳುತ್ತಿದ್ದರು ಆದ ಕಾರಣ ಶ್ರೀಮತಿ ಶಚಿದೇವಿ ಸೋದರಿ ಮಗ ತನ್ನ ಅವರ ತಂಗಿಯ ಮಗ ಇವರೆಂದು ಮೇಲೆ ಮುನಿಸು ಮಾಡುವುದು ಉಚಿತವೇ ಎಂದು ಕಾಜಿ ಹೇಳಿದನು. ಹೀಗೆ ಮಾಡುವುದು ನಾವು ಸರಿಯಲ್ಲ ಹಾಗೆ ಅಂತ ಅವರು ಮಾತಾಡ್ತಾರೆ. ಆಗ ಮಹಾಪ್ರಭುವರು ತನ್ನನ್ನು ಉಚಿತ ರೀತಿಯಲ್ಲಿ ಬರಮಾಡಿಕೊಳ್ಳಬೇಕೆಂದು ಹೇಳಿದರು. ನನ್ನನ್ನು ಉಚಿತ ರೀತಿಯಲ್ಲಿ ನೀವು ಬರಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಹೀಗೆ ಆ ಪ್ರಸಂಗ ಉಪಶಮನಗೊಂಡು ಇಬ್ಬರು ವಿದ್ವಾಂಸಗಳು ಕುರಾನ್ ಮತ್ತು ಹಿಂದೂ ಶಾಸ್ತ್ರಗಳ ಬಗ್ಗೆ ಸುದೀರ್ಘ ಚರ್ಚೆ ಆರಂಭಿಸಿದರು. ಹೀಗೆ ಈ ಪ್ರಸಂಗ ಉಪಶಮನಗೊಂಡು ಆದ್ಮೇಲೆ ಇಬ್ಬರು ವಿದ್ವಾಂಸರು ಎರಡು ವಿದ್ವಾಂಸರು ಬರ್ತಾರೆ. ಅವರು ಚರ್ಚೆ ಮಾಡ್ತಾರೆ. ಯಾವುದಂದ್ರೆ ಕುರಾನ್ ಮತ್ತೆ ಹಿಂದೂ ಗ್ರಂಥ ಶಾಸ್ತ್ರಗಳ ಬಗ್ಗೆ ಸಂದೀರ್ಘ ಚರ್ಚೆ ಆರಂಭಿಸ್ತಾರೆ. ಇಬ್ಬರು ಅದನ್ನ ಚರ್ಚೆ ಮಾಡ್ತಾರೆ. ಕುರಾನ್ ಮತ್ತೆ ಹಿಂದೂ ಶಾಸ್ತ್ರ, ನಮ್ಮ ವೇದ, ಪುರಾಣ, ಇತಿಹಾಸ ಇದರ ಬಗ್ಗೆ ಅಲ್ಲ, ಎರಡನ್ನು ಮಾಡಿ ಕಂಪೇರ್ ಮಾಡ್ತಾರೆ. ಮಹಾಪ್ರಭುಗಳು ಗೋಹತ್ಯೆಯ ಪ್ರಶ್ನೆಯನ್ನು ಎತ್ತಿದರು. ಮಹಾಪ್ರಭು ಆ ಗೋಹತ್ಯೆಯ ಪ್ರಶ್ನೆಯನ್ನ ಎತ್ತಾರೆ. ಕಾಜಿ ಕುರಾನನ್ನು ಉಲ್ಲೇಖಿಸಿ ಸೂಕ್ತ ಉತ್ತರ ನೀಡಿದರು. ಕಾಜಿ ಕುರಾನನ್ನು ಉಲ್ಲೇಖಿಸ್ತಾರೆ. ಅವರು ಅದರ ಸೂಕ್ತ ಉತ್ತರವನ್ನು ನೀಡ್ತಾರೆ. ಅದಕ್ಕೆ ಪ್ರತಿಯಾಗಿ ಕಾಜಿಯು ವೇದಗಳಲ್ಲಿನ ಗೋಬಳಿಯ ಬಗ್ಗೆ ಪ್ರಶ್ನಿಸಿದನು. ವೇದಗಳಲ್ಲಿ ಕೆಲವು ಶ್ಲೋಕ ಉಂಟು ಗೋಬಳಿ, ಆದ್ರೆ ಕಲಿಯೋಕ್ಕಿಲ್ಲ ಅಂದ್ರೆ ಅಶ್ವಮೇಧ, ಕೆಲವು ಯಜ್ಞ ಉಂಟು. ಅದಕ್ಕೆ ಅದರ ಉದ್ದೇಶವೇ ಬೇರೆ. ಅದನ್ನ ಬಲಿ ಕೊಡುದು ಯಾಕೆಂದ್ರೆ ಅದಕ್ಕೆ ಹೊಸ ಒಳ್ಳೆಯ ಜನ್ಮ ಕೊಡ್ಲಿಕ್ಕೆ, ಅದಕ್ಕೋಸ್ಕರ ಅದನ್ನ ಕೆಳಗೆ ಹೇಳ್ತಾರೆ, ನಾವು ಇಲ್ಲಿ ನೋಡ್ಬೋದು. ಪ್ರತಿಯಾಗಿ ಕಾಜಿ ವೇದಗಳಲ್ಲಿನ ಗೋಬಳಿಯ ಬಗ್ಗೆ ಪ್ರಶ್ನಿಸಿದನು. ವೇದಗಳಿಗೆ ಕೊಟ್ಟಿದೆ, ಕೆಲವು ವೇದಗಳಲ್ಲಿ ಸೂಚಿರುವ ಗೋಬಳಿ ವಾಸ್ತವವಾಗಿ ಗೋಹತ್ಯೆ ಇಲ್ಲಂದು ಮಹಾಪ್ರಭುಗಳು ಹೇಳಿದರು. ಚೈತನ್ಯ ಮಹಾಪ್ರಭು ಹೇಳ್ತಾರೆ ಅದನ್ನು ಅವ್ರಿಗೆ, ಕಾಜಿಗೆ. ಅವರು ಕುರಾನನ್ನು ಉಲ್ಲೇಖಿಸಿ ಹೇಳ್ತಾರೆ. ಮತ್ತೆ ವೇದಗಳಲ್ಲಿ ಸಹ ಹೇಳಿದೆ ಗೋಬಳಿಯಲ್ಲಿ. ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ ಅದರ ಮೈನ್ ಉದ್ದೇಶ ಎಂತದು, ವೇದಗಳಲ್ಲಿ ಸೂಚಿಸುವ ಗೋಬಳಿ ವಾಸ್ತವ ಗೋಹತ್ಯೆ ಇಲ್ಲವೆಂದು ಮಹಾಪ್ರಭುಗಳು ಹೇಳಿದ್ದಾರೆ. ಅವ್ರು ತಿಳಿಸ್ತಾರೆ. ಹಿಂದೆ ಯಜ್ಞಗಳಲ್ಲಿ ಹಿಂದೆ ಇತ್ತು, ಆ ಕಲಿಯುಗದಲ್ಲಿ ಇಲ್ಲ. ಕಲಿಯುಗದಲ್ಲಿ ಈ 5 ವಿಷಯವನ್ನ ಒಂದು 5 ವಿಷಯ ಉಂಟು, ಅದನ್ನ ಖಂಡನೆ ಉಂಟು. 5 ವಿಷಯನ ಮಾಡಬಾರ್ದು ಅಂತ. ಅದರಲ್ಲಿ ಒಂದು ಗೋಹತ್ಯೆ, ಮತ್ತೊಂದು ಕುದುರೆಯನ್ನ ಬಲಿ ಕೊಡುವುದು, ಎರಡನ್ನ ನಿಷೇಧಿಸಲಾಗಿದೆ. ಇಲ್ಲಿ ಅವರು ಹೇಳ್ತಾರೆ, ಚೈತನ್ಯ ಮಹಾಪ್ರಭು, ಹಿಂದೆ ಯಜ್ಞಗಳಲ್ಲಿ ವೇದ ಮಂತ್ರ ಶಕ್ತಿಗಳಿಂದ ಹೊಸ ಜನ್ಮ ಕೊಡಲು ಮುದಿ ಎತ್ತು ಅಥವಾ ಹಸುವನ್ನು ಬಲಿ ಕೊಡಲಾಗುತ್ತಿತ್ತು. ಆದರೆ ಕಲಿಯುಗದಲ್ಲಿ ಗೋಬಲಿಯನ್ನು ನಿಷೇಧಿಸಲಾಗಿದೆ. ಹಿಂದೆ ಯಜ್ಞದಲ್ಲಿ ವೇದದಿಂದ ನಾವು ಅದರಿಂದ ನೋಡಿ ಯಜ್ಞ ಮಾಡುವುದು. ಆ ಯಜ್ಞಗಳಲ್ಲಿ ಆ ಪ್ರಾಣಿಗೆ ಹೊಸ ಜನ್ಮವನ್ನ ಕೊಡ್ಲಿಕ್ಕೋಸ್ಕರ, ಅದು ಸಹ ಯಾವುದು, ಮುದಿ ಎತ್ತು ಇಲ್ಲದ್ರೆ ಹಸುವನ್ನು ಬಲಿ ಕೊಡಲಾಗುತ್ತಿತ್ತು. ಆದರೆ ಕಲಿಯುಗದಲ್ಲಿ ಗೋಬಲಿಯನ್ನು ನಿಷೇಧಿಸಲಾಗಿದೆ. ಕಲಿಯುಗದಲ್ಲಿ ಇಲ್ಲ. ಬ್ರಹ್ಮವೈವರ್ತ ಪುರಾಣ ತಿಳಿಸ್ತದೆ, ಅಶ್ವಮೇಧಂ ಗವಾಲಂಬಂ ಸನ್ಯಾಸಂ ಫಲಪೈತೃಕಂ ದೇವರೇನ ಸುತೋತ್ಪತ್ತಿ ಕಲೋ ಪಂಚ ವಿವರ್ಜಯೇತ್. 5 ವಿಷಯವನ್ನ ನಿಷೇಧಿಸಲಾಗಿದೆ. ವಿವರ್ಜಯೇತ್ ಯಾವುದೆಲ್ಲ? ಅಶ್ವಮೇಧ ಅಂದ್ರೆ
ಯಜ್ಞದಲ್ಲಿ ಕುದುರೆಯನ್ನ ಬಲಿ ಕೊಡುದು, ಅಶ್ವಮೇಧ ಯಜ್ಞ ಅಂತ ಕೇಳಿರ್ಬೋದು, ಮಹಾಭಾರತ ವರ್ಣನೆ ಬರ್ತದೆ. ಯುಧಿಷ್ಠಿರ ಮಹಾರಾಜ ಎಲ್ಲ ಮಾಡ್ತಾರೆ 3 ಅಶ್ವಮೇಧ ಯಜ್ಞ, ಭಗವಂತ ಅವರಿಗೆ ತಿಳಿಸ್ತಾರೆ. ಹಾಗೆ ಕಲಿಯುಗದಲ್ಲಿ ಈ ಅಶ್ವಮೇಧ ಯಜ್ಞವನ್ನ ಸಹ ನಿಷೇಧಿಸ್ತಾರೆ. ಗವಾಲಂಬಂ, ಗವಾಲಂಬಂ ಅಂದ್ರೆ ಅದೇ ಎತ್ತು ಇಲ್ಲಾದ್ರೆ ಹಸುವನ್ನ ಬಲಿ ಕೊಡುದು, ಅದು ನಿಷೇಧಿಸಿದೆ. 5 ಉಂಟು, ಆದ್ರೆ ನಮಗೆ ಇಲ್ಲಿ ಇದಾಗುದು 2, ಅಶ್ವಮೇಧ ಗವಾಲಂಬ. ಚೈತನ್ಯ ಚರಿತಾಮೃತದಲ್ಲಿ ಇದರ ಉಲ್ಲೇಖ ಉಂಟು. ಬ್ರಹ್ಮ ವೈವರ್ತ ಪುರಾಣದಲ್ಲಿ ಇದನ್ನ ಹೇಳ್ತಾರೆ. ಕಲಿಯುಗಕ್ಕೆ ಗೋಬಲಿಯನ್ನು ನಿಷೇಧಿಸಲಾಗಿದೆ, ಏಕೆಂದರೆ ಇಂತಹ ಯಜ್ಞವನ್ನು ಮಾಡುವ ಸಾಮರ್ಥ್ಯವುಳ್ಳ ಅರ್ಹ ಬ್ರಾಹ್ಮಣರಿಲ್ಲ. ಕಲಿಯುಗದಲ್ಲಿ ಇಂತಹ ಯಜ್ಞವನ್ನ ಮಾಡ್ಲಿಕ್ಕೆ ಅರ್ಹರಾದ ಬ್ರಾಹ್ಮಣರಿಲ್ಲ. ಓಕೆ, ಅದನ್ನ ಅಷ್ಟು ಬ್ರಾಹ್ಮಣರು, ಅವರು ಸರಿಯಾದ ಬ್ರಾಹ್ಮಣರು ಬೇಕು, ಹಾಗೆ ಮಂತ್ರವನ್ನ ಉಚ್ಚಾರ ಮಾಡ್ಬೇಕಾಗಿ. ಕಲಿಯುಗದಲ್ಲಿ ಸ್ಕಂದ ಪುರಾಣ ತಿಳಿಸದೆ ಕಲವು ಶೂದ್ರ ಸಂಭವ, ಕಲಿಯುಗದಲ್ಲಿ ಹುಟ್ಟುವರೆಲ್ಲರೂ ಶೂದ್ರರಂತೆ, ಅಂತ ಅರ್ಹ ಬ್ರಾಹ್ಮಣರು ಇಲ್ಲ ಕಲಿಯುಗದಲ್ಲಿ. ವಾಸ್ತವವಾಗಿ ಕಲಿಯುಗದಲ್ಲಿ ಎಲ್ಲಾ ಯಜ್ಞಗಳನ್ನು ನಿಷೇಧಿಸಲಾಗಿದೆ. ತುಂಬಾ ತರದ ಯಜ್ಞ ಉಂಟು, ಎಲ್ಲವನ್ನ ಕಲಿಯುಗಕ್ಕೆ ನಿಷೇಧಿಸಲಾಗಿದೆ. ಕಲಿಯುಗಕ್ಕೆ ಒಂದೇ ಯಜ್ಞ ಸಂಕೀರ್ತನ. ಓಕೆ, ಸಂಕೀರ್ತನ ಯಜ್ಞ ಒಂದೇ ಮಾರ್ಗ. ತುಂಬಾ ಯಜ್ಞ ಉಂಟು, ಅದನ್ನೆಲ್ಲ ನಿಷೇಧ. ಏಕೆಂದರೆ ಅವೆಲ್ಲ ಮೂರ್ಖ ಜನರು ನಡೆಸುವ ವಿಫಲ ಪ್ರಯತ್ನಗಳು. ಮೂರ್ಖ ಜನ ನಡೆಸುವ ವಿಫಲ ಪ್ರಯತ್ನ ಮಾಡ್ತಾರೋ ಅದನ್ನ ಶಾಸ್ತ್ರದಲ್ಲಿ ನಿಷೇಧಿಸಲಾಗಿದೆ. ಈ ಯುಗದಲ್ಲಿ ಸಕಲ ಕಾರ್ಯ ಸಾಧನೆಗಳ ಉದ್ದೇಶಕ್ಕಾಗಿ ಸಂಕೀರ್ತನ ಯಜ್ಞವನ್ನು ಎತ್ತಿ ಹೇಳಲಾಗಿದೆ. ಕಲಿಯುಗದಲ್ಲಿ ಒಂದೇ ನಾವು ಸಂಕೀರ್ತನ ಯಜ್ಞವನ್ನ ಮಾಡ್ಬೇಕು, ಬೇರೆ ಯಾವ ಯಜ್ಞವು ಬಾಕಿ ಎಲ್ಲದನ್ನ ನಿಷೇಧಿಸಿದೆ ಶಾಸ್ತ್ರ. ಹೀಗೆ ಮಾತನಾಡುತ್ತಾ ಮಹಾಪ್ರಭುಗಳು ಕಾಜಿಯ ಮನವೊಲಿಸಿದರು. ಹೀಗೆ ಮಾತಾಡುತ್ತಾ ಚೈತನ್ಯ ಮಹಾಪ್ರಭು ಕಾಜಿಯ ಮನವೊಲಿಸಿದ್ರು. ಕೊನೆಗೆ ಕಾಜಿ ಅವರ ಶಿಷ್ಯನಾದನು. ಕಾಜಿ ಏನ್ ಮಾಡ್ತಾರೆ, ಅವರ ಶಿಷ್ಯರಾಗ್ತಾರೆ ಚೈತನ್ಯ ಮಹಾಪ್ರಭು. ಹೀಗೆ ಅವರು ಲೀಲೆ ಮಾಡಿದ್ರು. ನಾವು ನೋಡಿದ್ರೆ ಕೇಶವ ಕಾಶ್ಮೀರಿ ಸಹ ಇದಕ್ಕಿಂತ ಮುಂಚಿನ ಪ್ಯಾರಾಗ್ರಾಫ್ ಅಲ್ಲಿ ನೋಡಿದ್ರೆ ಅವರು ಸಹ ಚೈತನ್ಯ ಮಹಾಪ್ರಭು ಶಿಷ್ಯರಾದ್ರು. ಹೀಗೆ ಕಾಜಿಯು ಅವರ ಮನವೊಲಿಸಿದ್ರು, ಹಾಗೆ ಅವರ ಶಿಷ್ಯರಾದ್ರು. ಆಗ ಕಾಜಿಯು ಸಂಕೀರ್ತನ ಚಳವಳಿಗೆ ಯಾರೊಬ್ಬರು ಅಡಚಣೆಯುಂಟು ಮಾಡಬಾರದೆಂದು ಆಜ್ಞೆ ಮಾಡಿದ್ದಲ್ಲದೆ ಭಾವಿ ಪೀಳಿಗೆಗಳಿಗೆ ಈ ಆದೇಶವನ್ನು ತನ್ನ ಉಯಿಲಿನಲ್ಲಿ ದಾಖಲುಗೊಳಿಸಿದನು. ಓಕೆ, ಶಿಷ್ಯನಾಗಿ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ ಚೈತನ್ಯ ಮಹಾಪ್ರಭು. ಕಾಜಿ ಏನ್ ಹೇಳ್ತಾರೆ, ಸಂಕೀರ್ತನ ಯಾರು ಅಡಚಣೆ ಮಾಡಬಾರದೆಂದು ಆಜ್ಞೆ ಮಾಡಿದಲ್ಲದೆ, ಎಲ್ಲರಿಗೂ ಆಜ್ಞೆ ಮಾಡ್ತಾರೆ. ಅವರು ಅಲ್ಲಿಯ ಮ್ಯಾಜಿಸ್ಟ್ರೇಟ್ ಆಗಿದ್ರು, ಹಾಗೆ ಎಲ್ಲರಿಗೂ ಆಜ್ಞೆ ಸಂಕೀರ್ತನ ಆಂದೋಲನಕ್ಕೆ ಯಾರು ಅಡಚಣೆ ಮಾಡಬಾರ್ದು, ತೊಂದರೆಯನ್ನ ಮಾಡಬಾರ್ದು ಅಂತ ಮುಂದಿನ ಪೀಳಿಗೆ, ಅದಕ್ಕೆಲ್ಲ ಆದೇಶವನ್ನ ಅವರು ಇದು ಮಾಡ್ತಾರೆ, ದಾಖಲು ಮಾಡ್ತಾರೆ. ಕಾಜಿಯ ಗೋರಿಯು ಇಂದಿಗೂ ನವದ್ವೀಪದಲ್ಲಿದೆ. ಅಂದ್ರೆ ಅವರ ಗೋರಿ, ಅವರ ದೇಹವನ್ನ ಇದು ಮಾಡ್ತಾರಲ್ಲ, ಆ ಗೋರಿ ಈಗಲೂ ಸಹ ನವದ್ವೀಪದಲ್ಲಿ ಇದೆ. ಅದನ್ನ ಆಚಾರ್ಯರು ಇಲ್ಲಿ ಹೇಳ್ತಾರೆ. ಮತ್ತು ಅದಕ್ಕೆ ಗೌರವ ಸಲ್ಲಿಸಲು ಹಿಂದೂ ಯಾತ್ರಿಕರು ಅಲ್ಲಿಗೆ ಹೋಗುತ್ತಾರೆ. ಅವರ ಗೋರಿಗೆ ಗೌರವ ಸಲ್ಲಿಸಲಿಕ್ಕೆ ಹಿಂದೂ ಯಾತ್ರಿಕರು ಸಹ ಹೋಗ್ತಾರಂತೆ. ಕಾಜಿಯ ವಂಶಜರು ಅಲ್ಲಿದ್ದಾರೆ, ಅವರ ವಂಶದವರು ಸಹ ಈಗಲೂ ಅಲ್ಲಿದ್ದಾರೆ. ಅವರು ಹಿಂದೂ ಮುಸ್ಲಿಂ ಗಲಾಭೆ ಕಲಹದಲ್ಲಿ ಸಹ ಎಂದೂ ಸಂಕೀರ್ತನಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸಲಿಲ್ಲ. ಹಿಂದೂ ಮುಸ್ಲಿಂ ಗಲಾಭೆ ಕಾಲದಲ್ಲಿ ಸಹ ಈ ಸಂಕೀರ್ತನಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸಲಿಲ್ಲ ಅವರು. ನಂತರ ಮಹಾಪ್ರಭುಗಳು ಅಂಜುಬುರುಕ ವೈಷ್ಣವರಾಗಿರಲಿಲ್ಲ. ಅವರು ಎಂತ ಶ್ರೇಷ್ಠ ವೈಷ್ಣವ ಎಂಬುದನ್ನು ಈ ಘಟನೆ ಸ್ಪಷ್ಟವಾಗಿ ಸೂಚಿಸುತ್ತದೆ. ಅಂಜುಬುರುಕ ಅಂದ್ರೆ ಬೇರೆ, ಅದನ್ನ ನೆಕ್ಸ್ಟ್ ನಾವು ಕಾಣ್ಬೋದು. ಓಕೆ, ಅಂಜುಬುರುಕ ಅಂದ್ರೆ ಹೇಗೆ ಕೆಲವರಿಗೆ ಡೌಟ್ ಬರ್ಬೋದು. ಅವರು ಅಂಜುಬುರುಕ ಆಗಿರಲಿಲ್ಲ ಎಂಬುದನ್ನು ಈ ಘಟನೆ ಸ್ಪಷ್ಟವಾಗಿ ಸೂಚಿಸುತ್ತದೆ. ವೈಷ್ಣವರು ಭಗವಂತನ ನಿರ್ಭೀತ ಭಕ್ತರಾಗಿದ್ದು ಯೋಗ್ಯವಾದ ಉದ್ದೇಶದ ಈಡೇರಿಕೆಗೆ ಸೂಕ್ತ ಕ್ರಮಕೈಗೊಳ್ಳಲು ಅವರು ಸಮರ್ಥರು. ಅರ್ಜುನನು ಶ್ರೀಕೃಷ್ಣನ ವೈಷ್ಣವ ಭಕ್ತನಾಗಿದ್ದು ಭಗವಂತನ ತೃಪ್ತಿಗಾಗಿ ವೀರ ಪರಾಕ್ರಮದಿಂದ ಹೋರಾಡಿದನು. ಅಂತೆಯೇ ವಜ್ರಾಂಗಿ ಅಥವಾ ಹನುಮಾನ್ ಭಗವಾನ್ ಶ್ರೀರಾಮನ ಭಕ್ತನಾಗಿದ್ದು ರಾವಣನ ಭಕ್ತೇತರ ಪಕ್ಷವನ್ನು ದಂಡಿಸಿದನು. ಭಗವಂತನನ್ನು ಸಕಲ ಮಾರ್ಗಗಳಿಂದಲೂ ತೃಪ್ತಿಪಡಿಸುವುದೇ ವೈಷ್ಣವ ಧರ್ಮದ ತತ್ವವಾಗಿದೆ. ಸ್ವಾಭಾವಿಕವಾಗಿ ವೈಷ್ಣವರು ಅಹಿಂಸಾ ಮಾರ್ಗಿಗಳು, ಶಾಂತಿ ಪ್ರಿಯರು, ದೇವರ ಸಕಲ ಸದ್ಗುಣ
ಗುಣಗಳು ಅವರಲ್ಲಿವೆ. ಆದರೆ ಭಕ್ತೇತರರು ದೇವನಿಂದೆಯನ್ನು ಅಥವಾ ಅವನ ಭಕ್ತರನ್ನು ನಿಂದಿಸುವಂತ ಪಾಷಂಡ ಕೃತ್ಯವನ್ನು ಎಸಗಿದಾಗ ವೈಷ್ಣವರು ಅಂತಹ ನಿರ್ಲಜ್ಜೆಯನ್ನು ಎಂದಿಗೂ ಸಹಿಸುವುದಿಲ್ಲ. ಓಕೆ, ಇಲ್ಲಿ ಹೇಳ್ತಾರೆ ಅಂದ್ರೆ ವೈಷ್ಣವರು ಓಕೆ ಅವರಿಗೆ ಏನಾದ್ರೂ ಸಹಿಸ್ತಾರಂತೆ, ಆದ್ರೆ ಭಗವಂತನು ಮತ್ತೆ ಭಗವಂತನ ಭಕ್ತರಿಗೆ ಅವರು ಯಾವುದನ್ನು ಸಹಿಸುವುದಿಲ್ಲ. ಅದನ್ನು ಇಲ್ಲಿ ನಾವು ನೆಕ್ಸ್ಟ್ ಸಹ ಜಗಾಯಿ ಮಾತಾಯಿ ಸ್ಟೋರಿಯಲ್ಲಿ ಸಹ ಇದನ್ನು ನೋಡ್ಬೋದು. ಓಕೆ, ಅವರು ಜಗಾಯಿ ಮಾತೆ ಏನ್ ಮಾಡ್ತಾರೆ, ಅವರು ತುಂಬಾ ಪತಿತರಾಗಿದ್ರು. ನಾವು ಕತೆ ನೆಕ್ಸ್ಟ್ ಓದ್ಬೋದು, ಅದ್ರ ಬಗ್ಗೆ ಬರುತ್ತೆ ಇಲ್ಲಿ ಚರ್ಚೆ, ಅಲ್ಲಿ ನೋಡುವ. ಅವರಲ್ಲಿ ಎಲ್ಲ ಒಳ್ಳೆ ಗುಣ ಇರುತ್ತೆ. ಓಕೆ, ಭಗವಂತನ ಭಕ್ತರು ವೈಷ್ಣವರು ಯಾರಿದ್ದಾರೆ ಅವರಲ್ಲಿ ಎಲ್ಲಾ ಗುಣ ಬರುತ್ತೆ. ಮತ್ತೆ ಶಾಂತಿ ಪ್ರಿಯರು, ಎಲ್ಲಾ ಸದ್ಗುಣಗಳು ಅವರಲ್ಲಿ ಇರುತ್ತೆ. ಯಸ್ಯಾಸ್ತಿ ಭಕ್ತಿರ್ ಭಗವತಿ ಅಕಿಂಚನ, ಎಲ್ಲ ದೇವತೆಗಳ ಗುಣಗಳು ಭಕ್ತರಲ್ಲಿ ಪ್ರಕಟ ಆಗುತ್ತಂತೆ. ಆದರೆ ಅವರು ಭಕ್ತೇತರರು ದೇವನಿಂದೆಯನ್ನು ಅಥವಾ ಭಕ್ತರನ್ನು ನಿಂದಿಸುವಂತ ಪಾಷಂಡ ಕೃತ್ಯವನ್ನು ಎಸಗಿದಾಗ. ಓಕೆ, ಎಲ್ಲ ಗುಣ ಇರುತ್ತೆ, ಆದ್ರೆ ಭಗವಂತನನ್ನ ಮತ್ತೆ ಅವರ ಭಕ್ತರನ್ನು ಯಾರು ನಿಂದಿಸ್ತಾರೆ ಅಂತವರು ಆ ವೈಷ್ಣವರು ಅದನ್ನ ಸಹಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಅವರು ಅದನ್ನ ಸಹಿಸುವುದಿಲ್ಲ. ಅವರಿಗೆ ಏನು ಇದಾದ್ರೂ ಅವರು ಸಹಿಸ್ತಾರೆ. ಓಕೆ, ಇಲ್ಲಿಗೆ ಓಕೆ ಇವತ್ತಿಗೆ ನಾವು ಮುಗಿಸುವ. ನೆಕ್ಸ್ಟ್ ತುಂಬಾ ಕತೆ ಬರುತ್ತೆ, ನಾಳೆಯಿಂದ ನೋಡುವ. ಚಪಲ ಗೋಪಾಲ ಓಕೆ ಹೆಸರಿನ ಒಬ್ಬ ಬ್ರಾಹ್ಮಣರಿದ್ದ ಅವರ ಕತೆ ಬರುತ್ತೆ. ಇವತ್ತು ಏಕಾದಶಿ. ಓಕೆ, ಏಕಾದಶಿಯನ್ನ ಎಲ್ಲರೂ ಮಾಡ್ಬೇಕು. ಓಕೆ, ಹಾಗೆ ಏಕಾದಶಿಯ ಮಹತ್ವ ತುಂಬಾ ಪುರಾಣದಲ್ಲಿ ಬರುತ್ತೆ. ಏಕಾದಶಿ ಏನ್ ಮಾಡುತ್ತೆ, ನಮ್ಮ ತುಂಬಾ ಜನ್ಮಾಂತರಗಳಲ್ಲಿ ಮಾಡಿದ ಪಾಪವನ್ನ ಅದು ತೆಗೆಯುತ್ತದೆ. ಏಕಾದಶಿ ದಿನ ನಾವು ಉಪವಾಸ ಮಾಡ್ಬೇಕು. ಉಪವಾಸ ತುಂಬಾ ತರದಲ್ಲಿ ಉಂಟು. ಕೆಲವರು ನಿರ್ಜಲ ಮಾಡ್ತಾರೆ, ಅಂದ್ರೆ ನೀರು ಸಹ ಕುಡಿಯುವುದಿಲ್ಲ. ಕೆಲವರು ಸಜಲ ಮಾಡ್ತಾರೆ. ಸಜಲ ಅಂದ್ರೆ ನೀರನ್ನ ಮಾತ್ರ ಸ್ವೀಕರಿಸುವುದು. ಕೆಲವರು ಸಫಲ ಮಾಡ್ತಾರೆ. ಸಫಲ ಅಂದ್ರೆ ಫ್ರೂಟ್ಸ್, ನೀರು, ಹಾಲು ಆ ತರ ಸ್ವೀಕಾರ. ಮತ್ತೊಂದು ಅದೇನು ಹೆಸರು ಉಂಟು, 4 ತರದಲ್ಲಿ ಏಕಾದಶಿಯನ್ನ ಪಾಲನೆ ಮಾಡ್ತಾರೆ. ನಿರ್ಜಲ, ಸಜಲ, ಸಫಲ, ಮತ್ತೊಂದು ಏನೋ ನೆನಪು ಬರುವುದಿಲ್ಲ. ಪದ್ಮಪುರಾಣದಲ್ಲಿ ಇದರ ಉಲ್ಲೇಖ ಉಂಟು. ಹಾಗೆ ಹಾಗೆ ನಾವು ಏಕಾದಶಿಯನ್ನ ಪಾಲನೆ ಮಾಡ್ಬೇಕು. ಅದನ್ನ ಮಾಡುವುದರಲ್ಲಿ ತಪ್ಪು ಇದ್ರೂ ಸಹ ಅದು ನಮ್ಮನ್ನ ಭಗವಂತನ ಧಾಮಕ್ಕೆ ಕೊಂಡೋಗುತ್ತೆ ಅಂತ ಪದ್ಮಪುರಾಣ ತಿಳಿಸ್ತದೆ. ಹಾಗೆ ಗರ್ಗ ಸಂಹಿತದಲ್ಲಿ ಓಕೆ ರಾಧೆ ರಾಧೆ ಗೋಪಿಯರು ತುಂಬಾ ಪ್ರಶ್ನೆ ಮಾಡ್ತಾರೆ, ನಾವು ಹೇಗೆ ಭಗವಂತನ ಸುಲಭವಾಗಿ ಪ್ರಾಪ್ತಿ ಮಾಡೋದು. ಓಕೆ, ಅದಕ್ಕೆ ಭಗವಂತನ ನಾವು ತುಂಬಾ ಪ್ರಿಯ ಹೇಗೆ ಆಗೋದು ಅಂತ ಅದಕ್ಕೆ ಅವರು ಏಕಾದಶಿಯ ಇದನ್ನ ತಿಳಿಸ್ತಾರೆ. ನೀವು ಏಕಾದಶಿಯನ್ನೇ ಇಡೀರಿ, ನೀವು ಭಗವಂತನಿಗೆ ತುಂಬಾ ಪ್ರಿಯರಾಗ್ತೀರಿ ಅಂತ ಗೋಪಿಯರಿಗೆ ರಾಧೆ ಹೇಳುದು. ಅದರಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾರೆ, ಒಂದು ಎಕ್ಸಾಂಪಲ್. ಓಕೆ, ಏಕಾದಶಿ ಏನು ಮಾಡುತ್ತೆ ಅಂದ್ರೆ ನಮ್ಮ ಸಕಲ ಪಾಪವನ್ನ ಅದು ಬೂದಿ ಮಾಡುತ್ತೆ. ಹೇಗೆ ಅಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಹೇಗೆ ಒಂದು ಹತ್ತಿ ನೀವು ಕೇಳಿರ್ಬೋದು, ಹತ್ತಿಯ ರಾಶಿಗೆ ನಾವು ಬೆಂಕಿ ಕೊಟ್ರೆ ಹೇಗೆ ಅದು ಬೂದಿ ಭಸ್ಮ ಆಗುತ್ತೆ, ಅದೇ ತರ ಏಕಾದಶಿ ಆಚರಣೆ ಮಾಡ್ತಾ ಅವರ 100 ಜನ್ಮದ ಪಾಪ ಅಂತೆ ಹಾಗೆ ಭಸ್ಮ ಆಗಿ ಹೋಗುತ್ತೆ. ಉದಾಹರಣೆಯನ್ನ ಕೊಟ್ಟು ಅಲ್ಲಿ ತಿಳಿಸ್ತಾರೆ. ಹಾಗೆ ಏಕಾದಶಿಯನ್ನ ಎಲ್ಲರೂ ಪಾಲನೆ ಮಾಡ್ಬೇಕು. ಎಲ್ಲರೂ 8 ವರ್ಷದಿಂದ ಹಿಡಿದು 88 ವರ್ಷದವರೆಗೆ ಏಕಾದಶಿಯನ್ನ ಪಾಲನೆ ಮಾಡ್ಬೇಕು ಎಲ್ಲರೂ. ಅದರಿಂದ ನಮ್ಮ ಸಕಲ ಪಾಪವು ಇದಾಗುತ್ತೆ, ಭಸ್ಮ ಆಗುತ್ತೆ. ನಾವು ಮತ್ತೆ ಭಕ್ತಿಯಲ್ಲಿ ಬೇಗ ಪ್ರಗತಿ ಆಗುತ್ತೇವೆ. ಮತ್ತೆ ನಮಗೆ ಈ ಕಷ್ಟ ಇದೆಲ್ಲ ಬರುತ್ತೆ, ತುಂಬಾ ತೊಂದರೆ, ಅದು ನಮ್ಮ ಪಾಪದ ಕಾರಣ. ಈ ಪಾಪ ಎಲ್ಲ ಇದಾಗುತ್ತೆ. ಮತ್ತೆ ನಾವು ಭಕ್ತಿಯನ್ನ ಚೆನ್ನಾಗಿ ಮಾಡ್ಲಿಕ್ಕೂ ಸಹ ಆಗುತ್ತೆ. ಭಗವಂತನೊಟ್ಟಿಗೆ ಇದು ಮಾಡ್ಬೋದು. ಹಾಗೆ ಏಕಾದಶಿಯನ್ನ ಎಲ್ಲರೂ ಪಾಲನೆ ಮಾಡ್ಬೇಕು. ಯಾವ ತರ ಮಾಡ್ಬೋದು ಕೆಲವರು ಹಾಗಾದ್ರೆ ಇದು ಮೈನ್ ಆಗಿ ಧಾನ್ಯವನ್ನ ತಿನ್ಬಾರ್ದು. ಓಕೆ, ಧಾನ್ಯವನ್ನ ವರ್ಜಿಸ್ಬೇಕು. ನಾನು ಗ್ರೂಪ್ ಅಲ್ಲಿ ಮೆಸೇಜ್ ಸಹ ಹಾಕಿದ್ದೇನೆ. ತುಂಬಾ ಪುರಾಣದಲ್ಲಿ ಉಲ್ಲೇಖ ಉಂಟು. ಏಕಾದಶಿಯನ್ನ ಎಲ್ಲರೂ ಆಚರಿಸ್ಬೇಕು. ತುಂಬಾ ಕತೆ ಬರುತ್ತೆ. ಇವತ್ತು ಯೋಗಿನಿ ಏಕಾದಶಿ. ಹಾಗಾಗಿ ನಾವು ಇವತ್ತು ಏಕಾದಶಿ ದಿನ ನಾವು ಜಾಸ್ತಿ ಭಗವಂತನ ಬಗ್ಗೆ ಕೇಳ್ಬೇಕಂತೆ, ಜಾಸ್ತಿ ಭಗವಂತನ ಬಗ್ಗೆ ಚರ್ಚೆ ಮಾಡ್ಬೇಕಂತೆ, ಜಾಸ್ತಿ ಶಾಸ್ತ್ರದ ಅಧ್ಯಯನವನ್ನ ಮಾಡ್ಬೇಕು. ಹಾಗೆ ಇವತ್ತು ನಾವು 2 ಮಾಲೆ 2 ರೌಂಡು ಜಪ ಮಾಡುವ. ನಾನು ಎಲ್ಲರನ್ನ ಅನ್ಮ್ಯೂಟ್ ಮಾಡ್ತೇನೆ. ಯಾರೋ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಕವಿತಾ ಮಾತಾಜಿ.
ಹರೇ ಕೃಷ್ಣ ಪ್ರಭುಜಿ. ಮಾತಾಡಿ. ಕ್ಲಾಸಸ್ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ, ತುಂಬಾ ಅರ್ಥವಾಗ್ತಾ ಇದೆ ಚೆನ್ನಾಗಿ. ಆಮೇಲೆ ಪ್ರಭುಜಿ, ಶಾಸಂಡ ಅಂದ್ರೆ ಏನು ಪ್ರಭುಜಿ? ಶಾಸಂಡ ಕೃತ್ಯಗಳು ಅಂದ್ರೆ ಶಾಸಂಡ ನೀವು ಎಲ್ಲಿ ಹೇಳಿದ್ ಮಾತಾಜಿ? ಶಾಸಂಡ ಹಾ ಈಗ ಬಂದಿತ್ತಲ್ಲ ಪ್ರಭುಜಿ, ಲಾಸ್ಟ್ ಎಂಡಿಂಗ್ ಮಾಡಿದ್ರಲ್ಲ, ಶಾಸಂಡ ಕೃತ್ಯಗಳನ್ನು ವೈಷ್ಣವ ಭಕ್ತರು ಸಹಿಸುವುದಿಲ್ಲ ಅಂತ. ಶಾಸನ ಕೃತ್ಯ ಅಂದ್ರೆ ಭಗವಂತನ ನಿಂದನೆ ಮತ್ತೆ ಭಕ್ತರ ನಿಂದನೆ ಹಾಗೆ ಕೃತ್ಯವನ್ನ ಅವರು ಸಹಿಸುವುದಿಲ್ಲ. ಅದು ನಾವು ನೆಕ್ಸ್ಟ್ ಜಗಾಯಿ ಮಾದೇವಿಯ ಇದರಲ್ಲಿ ನೋಡ್ಬೋದು. ಅದ್ರಲ್ಲಿ ಸಹ ತುಂಬಾ ಆಚಾರ್ಯ ಸ್ಪಷ್ಟವಾಗಿ ತಿಳಿಸ್ತಾರೆ ಮಾತಾಜಿ. ಆಯ್ತು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಓಕೆ, ನಾವು ಇವತ್ತು 2 ಮಾಲೆ ಜಪವನ್ನ ಮಾಡಿ ಇವತ್ತಿನ ತರಗತಿಯನ್ನ ಮುಕ್ತಾಯ. ನಾಳೆ ಕ್ಲಾಸ್ ಇಲ್ಲ, ಇನ್ನು ಸೋಮವಾರ ಸಂಡೇ ನಾವು ಇಲ್ಲಿ ಮಂದಿರದಿಂದ ನಿಮ್ಗೂ ಸಹ ಯಾರು ಮಂಗಳೂರು ಹತ್ತಿರ ಇದ್ದೀರಾ ಅವರಿಗೆ ಬರ್ಬೋದು. ನಾವು ಪುಸ್ತಕ ವಿತರಣೆಗೆ ಹೋಗ್ತೇವೆ. ಓಕೆ, ಎಲ್ಲರಿಗೂ ಅಂದ್ರೆ ಪುಸ್ತಕ ಬುಕ್ ಡಿಸ್ಟ್ರಿಬ್ಯೂಷನ್, ಪುಸ್ತಕ ಕೊಡಿ ಮನೆ ಮನೆಗೆ. ಭಗವದ್ಗೀತೆ ಬಗ್ಗೆ ಪ್ರೀಚ್ ಮಾಡ್ತೇವೆ. ಸಂಕೀರ್ತನ ಅಂದ್ರೆ ಸಂಕೀರ್ತನ ಮಾಡ್ತಾ ಮನೆ ಮನೆಗೆ ಹೋಗುದು, ಭಗವದ್ಗೀತೆ ಬಗ್ಗೆ ಪ್ರೀಚ್ ಮಾಡ್ತೇವೆ. ಅದಕ್ಕೆ ನಾಳೆ ಕ್ಲಾಸ್ ಇಲ್ಲ, ಇನ್ನು ಸೋಮವಾರ. ಎಲ್ಲರೂ ಜಪ ಮಾಡಿ. ನಾನು ಜಪವನ್ನ ಎಲ್ಲರೂ ಮಾಡ್ಬೇಕು. ಸಂಕೀರ್ತನಕ್ಕೆ ಕಲಿಯುಗದಲ್ಲಿ ಒಂದೇ ಮಾರ್ಗ, ಭಗವಂತನ ನಾಮ ಜಪ. 2 ಮಾಲೆ ಇವತ್ತು ಏಕಾದಶಿ ದಿವಸ ಯಾವಾಗ್ಲೂ ಯಾವ ಕ್ಲಾಸ್ ಆದ್ರೂ ನಾನು 2 ಮಾಲೆ ಜಪ ಮಾಡ್ತೀನಿ ಎಲ್ಲರ ಹತ್ರ. हरे कृष्ण 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 हरे हरे, हरे राम 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 हरे हरे. हरे कृष्ण 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 हरे हरे, हरे राम 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 हरे हरे. हरे कृष्ण 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 हरे हरे, हरे राम राम हरे हरे. हरे कृष्ण 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 हरे हरे, हरे राम राम हरे हरे. हरे कृष्ण 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 हरे हरे, हरे राम राम हरे हरे. हरे कृष्ण 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 हरे हरे, हरे राम राम हरे हरे. हरे कृष्ण 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 हरे हरे, हरे राम राम हरे हरे. हरे कृष्ण 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 हरे हरे, हरे राम राम हरे हरे. हरे कृष्ण 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 हरे हरे, हरे राम राम हरे हरे. हरे कृष्ण 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 हरे हरे, हरे राम राम हरे हरे. हरे कृष्ण 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 हरे हरे, हरे राम राम हरे हरे. हरे कृष्ण 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 हरे हरे, हरे राम राम हरे हरे. हरे कृष्ण 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 हरे हरे, हरे राम राम हरे हरे. हरे कृष्ण 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 हरे हरे, हरे राम राम हरे हरे. हरे कृष्ण 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 हरे हरे, हरे राम राम हरे हरे. हरे कृष्ण 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 हरे हरे, हरे राम राम हरे हरे. हरे कृष्ण 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 हरे हरे, हरे राम राम हरे हरे. हरे कृष्ण 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 हरे हरे, हरे राम राम हरे हरे. हरे कृष्ण 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 हरे हरे, हरे राम राम हरे हरे. हरे कृष्ण 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 हरे हरे, हरे राम राम हरे हरे. हरे कृष्ण 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 हरे हरे, हरे राम राम हरे हरे. हरे कृष्ण 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 हरे हरे, हरे राम राम हरे हरे. हरे कृष्ण 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 हरे हरे, हरे राम राम हरे हरे. हरे कृष्ण 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 हरे हरे, हरे राम राम हरे हरे. हरे कृष्ण 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 हरे हरे, हरे राम राम हरे हरे. हरे कृष्ण 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 हरे हरे, हरे राम राम हरे हरे. हरे कृष्ण 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 हरे हरे, हरे राम राम हरे हरे. हरे कृष्ण 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 हरे हरे, हरे राम राम हरे हरे. हरे कृष्ण 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 हरे हरे, हरे राम राम हरे हरे. हरे कृष्ण 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 हरे हरे, हरे राम राम हरे हरे. हरे कृष्ण 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 हरे हरे, हरे राम राम हरे हरे. हरे कृष्ण 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 हरे हरे, हरे राम राम हरे हरे. हरे कृष्ण 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 हरे हरे, हरे राम राम हरे हरे.
हरे कृष्ण 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 हरे हरे राम 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 हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे हरे
Hare Hare Krishna 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 Hare 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 Ram 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 Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare Hare Krishna Krishna Hare Ram Ram Hare 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 Krishna 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 Hare Hare Ram Ram Hare 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 Krishna Hare Hare Ram Hare Krishna Hare Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare 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 Krishna 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 Hare 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 Ram Hare Hare
हरे कृष्ण 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 हरे 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 राम 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 हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे 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 राम हरे 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 कृष्ण 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 हरे हरे हरे
Hare Ram 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 Hare 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 Krishna 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 Hare 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 Ram 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 Hare 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 Krishna 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 Hare 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 Ram 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 Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare Hare